ಮೌಲ್ಯಮಾಪನ ಬಹಿಷ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ಮುಲ್ಕೆ. ಎಸ್ ವೀಕ್ಷಕರೇ, ಮೌಲ್ಯಮಾಪನ ಬಹಿಷ್ಕಾರ ಏನಿದು, ಏನ್ ಕಾರಣಕ್ಕೆ ಬಹಿಷ್ಕಾರ ಮಾಡ್ತಾ ಇದ್ದಾರೆ, ಏನೆಲ್ಲ ಕಾರಣಗಳಿದೆ ಅನ್ನುವಂಥದ್ದು ಬಗ್ಗೆ ಮಾತಾಡಬೇಕು. ನಮ್ಮ ಜೊತೆ ಇವತ್ತು ವಿಶೇಷವಾಗಿ ಇಬ್ಬರು ಅತಿಥಿಗಳು ನಮ್ಮದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರು ಸರಸ್ವತಿ ಬಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ಉಡುಪಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರ ಸಂಘದ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ, ನಿಂಗಯ್ಯ ಬಿ ಅವರು ಇದ್ದಾರೆ. ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಸ್ವಾಗತ. ನಮಸ್ಕಾರ. ಎಸ್ ವೀಕ್ಷಕರೇ, ಬಹಳಷ್ಟು ಪ್ರಶ್ನೆಗಳು ಮಾಡ್ತಾ ಈಗಾಗಲೇ ಪ್ರಶ್ನಾ ಪತ್ರಿಕೆಗಳು ಲೀಕ್ಔಟ್ ಏನು ಅವಾಗಲೇ ಒಂದು ಸಮಸ್ಯೆಗಳು ಬಂತು. ಲೀಕ್ಔಟ್ ಆದ ಸಂದರ್ಭಗಳಲ್ಲಿ ಆದಂತಹ ಗೊಂದಲಗಳು ಒಂದು ಕಡೆಯಲ್ಲಿ, ಇದೀಗ ನಡೀತಿರುವಂತ ಪ್ರಾಂಶುಪಾಲರುಗಳ ಒಂದು ಸಂಘ ಆಗಿರ್ಬೋದು ಅಥವಾ ಸರ್ಕಾರಿ ಪದವಿ ಪೂರ್ವ ಉಪನ್ಯಾಸಕರ ಸಂಘ ಏನಿದೆ ಅವರ ಬೇಡಿಕೆಗಳಿದೆ. ನಮ್ಗೆ ಮೌಲ್ಯಮಾಪನ ಬಹಿಷ್ಕಾರ ಮಾಡಬೇಕಾದ್ರೆ ಅದಕ್ಕೊಂದು ಕಾರಣ ಇದೆ ಅನ್ನುವಂಥದ್ದು ಅವರ ವಾದ ಇದೆ. ಇದು ಏನು ವಾದ ಅನ್ನುವಂಥದ್ರ ಬಗ್ಗೆ ಮಾತಾಡಬೇಕು. ಎಸ್, ಮೊದಲನೇದಾಗಿ ಮೌಲ್ಯಮಾಪನ ಬಹಿಷ್ಕಾರ ಮಾಡಕ್ಕೆ ಏನು ಕಾರಣಗಳು ಸರ್? ಇದಕ್ಕೆ ಹಲವಾರು ಕಾರಣಗಳಿದೆ. ಕಳೆದ 20 ವರ್ಷಗಳಿಂದ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರುಗಳು, ಅದು ಸರ್ಕಾರ ಇರಬಹುದು ಅಥವಾ ಅನುದಾನಿತ ಕಾಲೇಜುಗಳಿರ್ಬೋದು ಅಥವಾ ಅನುದಾನ ರಹಿತ ಕಾಲೇಜುಗಳಿರಬಹುದು, ಎಲ್ಲ ಉಪನ್ಯಾಸಕರು ಒಟ್ಟುಗೂಡಿ, ಪ್ರಾಂಶುಪಾಲರು ಒಟ್ಟುಗೂಡಿ ಪ್ರಥಮವಾಗಿ ವೇತನ ತಾರತಮ್ಯದ ಬಗ್ಗೆ ನಾವು ಸರ್ಕಾರವನ್ನು ಹಲವು ಸಲ ಮನವಿ ಮಾಡಿದ್ದೇವೆ. ಪ್ರತಿ ವರ್ಷವೂ ಮೌಲ್ಯಮಾಪನ ಏನು ಬರುವಾಗ, ಪರಿಷ್ಕರಣೆ ಬರುವಾಗ ಆ ಸಂದರ್ಭದಲ್ಲೇ ನೀವು ಪ್ರತಿಭಟನೆ ಮಾಡ್ತೀರಿ, ಮತ್ತೆ ಯಾವ ಇಡೀ ವರ್ಷದಲ್ಲಿ ಯಾವತ್ತೂ ನೀವು ಅದರ ಬಗ್ಗೆ ಗೋಜಿಗೆ ಹೋಗ್ತಾ ಇಲ್ಲ. ಆ ಸಂದರ್ಭಗಳಲ್ಲಿ ಮಾತ್ರ ನೀವು ಎತ್ತೆತ್ಕೊಳ್ಳುವಂಥದ್ದು ಯಾಕೋಸ್ಕರ ಆ ಸಂದರ್ಭವನ್ನು ಕಾಯ್ತಾ ಇರ್ತೀರಿ? ಇಲ್ಲ, ಈ ಸಂದರ್ಭ ಅಲ್ಲ ಸರ್. ನಾವು ಕಳೆದ 6 ತಿಂಗಳಿಂದಲೂ ಕೂಡ ಸತತವಾಗಿ 4-5 ಪ್ರಯತ್ನಗಳಲ್ಲಿ ಸರ್ಕಾರವನ್ನು ನಾವು ಬೇಡಿಕೆಯನ್ನು ವ್ಯಕ್ತಪಡಿಸಿದ್ದೇವೆ. ಆಗ ಅವರು ಮೌಲ್ಯಮಾಪನ ಸಂದರ್ಭಕ್ಕೂ ಮುಂಚೆ ನಿಮಗೆ ಮಾಡ್ತೇವೆ ಅಂತ ಹೇಳಿ ಹಿಂದಿನ ಸರ್ಕಾರಗಳು ಕೂಡ ನಮಗೆ ಹೇಳ್ತಾ ಬಂದಿದೆ. ಆ ಹಿನ್ನೆಲೆಯಲ್ಲಿ ನಾವು ಇದು ಕೇವಲ ಮೌಲ್ಯಮಾಪನ ಸಂದರ್ಭದಲ್ಲಿ ಮಾತ್ರ ನಾವು ಬಹಿಷ್ಕಾರ ಮಾಡ್ತಾ ಇಲ್ಲ, ತರಗತಿಗಳನ್ನು ನಾವು ಬಹಿಷ್ಕಾರ ಮಾಡಿ ಒಮ್ಮೆ ನಾವು ಬಹಿಷ್ಕಾರ ಮಾಡಿದ್ವಿ ಹಿಂದೆ ಅಂದಿನಿಂದ, ಮತ್ತು ಪರೀಕ್ಷೆಗಳಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಕಾರಣದಿಂದ ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಸರ್ಕಾರಕ್ಕೆ ಗಮನವನ್ನು ಸೆಳೆದಿದ್ದೇವೆ. ನಂತರ ಇದನ್ನು ನಾವು ಮೌಲ್ಯಮಾಪನವನ್ನು ಬಹಿಷ್ಕಾರ ಮಾಡ್ತೇವೆ ಅಂತೇಳಿ ಹಿಂದೆನೇ ನಾವು 6 ತಿಂಗಳ ಹಿಂದೆನೇ ತಿಳಿಸಿದ್ದೇವೆ ಸರ್ಕಾರಕ್ಕೂ ಕೂಡ. ಅವರು ಈ ಬಗ್ಗೆ ಯಾವ ಗಮನವನ್ನು ಸಹ ಕೊಟ್ಟಿಲ್ಲ. ಹಾಗಾಗಿ ಮೌಲ್ಯಮಾಪನ ಸಂದರ್ಭದಲ್ಲೇ ಮಾಡ್ತೀವಿ ಅಂತ ಅಲ್ಲ, ಇದು ಎಲ್ಲ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರು ಒಟ್ಟುಗೂಡೋ ಸಂದರ್ಭ. ಹಾಗಾಗಿ ನಮ್ಮಲ್ಲಿ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡಲಿಕ್ಕೆ ಇದು ಸೂಕ್ತ ಸಮಯ. ಈಗಾಗಲೇ ಪ್ರಶ್ನಾ ಪತ್ರಿಕೆ ಒಂದು ಕಡೆಯಲ್ಲಿ ಲೀಕ್ಔಟ್ ಆಯಿತು, ಅದರ ಗೊಂದಲ ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳ ಮನಸ್ಸಲ್ಲಿದೆ. ಇದೀಗ ಮೌಲ್ಯಮಾಪನ ಅಥವಾ ಈಗಾಗಲೇ ಪರೀಕ್ಷೆ ಮುಗಿದ ನಂತರ ಮರು ಮೌಲ್ಯಮಾಪನ ಮಾಡುವಂಥ ವ್ಯವಸ್ಥೆಗಳಿಗೆ ಮುಂದಾಗುವಂಥದ್ದು. ಈಗಾಗಲೇ ಅದರ ಬಗ್ಗೆ ಬಹಳಷ್ಟು ಗೊಂದಲಗಳು ಇನ್ನೂ ಆಗಿಲ್ಲ, ಸರಿಯಾದ ಅದಕ್ಕೆ ಉತ್ತರ ಸಿಕ್ಕಿಲ್ಲ. ಇದರಿಡೆಯಲ್ಲಿ ಮೌಲ್ಯಮಾಪನ ಬಹಿಷ್ಕಾರ ಒಂದು ಕಡೆಯಲ್ಲಿ ಬಿಸಿ ಈಗ ವಿದ್ಯಾರ್ಥಿಗಳ ತಲೆಯಲ್ಲಿ. ಇನ್ನು ಯಾವ ರೀತಿಯಲ್ಲಿ ತಿದ್ದುತ್ತಾರಾ, ನಮ್ಮ ಪ್ರಶ್ನಾ ಪತ್ರಿಕೆ ಉತ್ತರ ಪತ್ರಿಕೆ ಯಾವ ರೀತಿಯಲ್ಲಿ ತಿದ್ದುವಂಥ ವ್ಯವಸ್ಥೆಗಳಿಗೆ ಮುಂದಾಗ್ತಾರಾ ಅನ್ನುವಂಥದ್ದು ಒಂದು ಗೊಂದಲ. ಇದಕ್ಕೆ ವಿದ್ಯಾರ್ಥಿಗಳ ಮನಸ್ಸಿಗೆ ನೋವಾಗುತ್ತೆ ಅಂತ ಅನಿಸ್ತಾ ಇಲ್ವಾ? ಇಲ್ಲ, ಖಂಡಿತ ವಿದ್ಯಾರ್ಥಿಗಳ ಮನಸ್ಸಿಗೆ ನೋವಾಗ್ತದೆ ಅಂತ ಹೇಳೋದನ್ನು ನಾವು ಕೂಡ ಒಪ್ತಾ ಇದ್ದೇವೆ. ಆದರೆ ನಮ್ಮ ನಿಜವಾದ ಸಮಸ್ಯೆ ಏನು? ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಪ್ರಾಚಾರ್ಯರ ಮತ್ತು ಉಪನ್ಯಾಸಕರು ನಿರಂತರವಾಗಿ ಕಳೆದ 20 ವರ್ಷಗಳಿಂದ ಯಾವ ನೋವನ್ನು ಅನುಭವಿಸ್ತಾ ಇದ್ದಾರೆ ಅದನ್ನು ನಾವು ನಿರಂತರವಾಗಿ, ನಿಮ್ಮಲ್ಲಿ ಪ್ರಾರಂಭದಿಂದ ನಾನು ಹೇಳೋದಾದರೆ, ಸಾಮಾನ್ಯ 1995-96ರಲ್ಲಿ ಸನ್ಮಾನ್ಯ ಹರೀಶ್ ಗೌಡ್ರು ನಮ್ಮ ಇಲಾಖೆಯ ನಿರ್ದೇಶಕರಾಗಿರುವಾಗ ನಾವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೇವೆ. ಅದರ ನಂತರ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. 98ರಲ್ಲಿ ನಮ್ಮ ಮೇಲೆ ಎಸ್ಮಾ ಕೂಡ ಜಾರಿ ಆಯಿತು. ನಮ್ಮಲ್ಲಿ ಹಲವಾರು ಜನ ಜೈಲಿಗೂ ಕೂಡ ಹೋಗಿ ಬಂದರು. ಮಾತ್ರ ಅಲ್ಲ, 2011ರಲ್ಲಿ ನಮ್ಮ ನಿರಂತರ ಪ್ರತಿಭಟನೆಯ ಫಲವಾಗಿ 2011ರಲ್ಲಿ ಸರ್ಕಾರ ಜಿ ಕುಮಾರನಾಯಕ್ ಸಮಿತಿಯನ್ನು ರಚಿಸಿ ಇದರ ಬಗ್ಗೆ ಅಧ್ಯಯನ ಮಾಡಿ ಸರಿಯಾದ ಒಂದು ವರದಿಯನ್ನು ಸಲ್ಲಿಸಲಿಕ್ಕೆ ಸರ್ಕಾರ ಹೇಳಿತು. 6 ತಿಂಗಳಲ್ಲಿ ಕುಮಾರನಾಯಕ್ ಸಮಿತಿ ವರದಿಯನ್ನು ಸಲ್ಲಿಸಿತು. ಅದರ ನಂತರ ನಿಮ್ಮ ಗಮನಕ್ಕೆ ಹಾಗೂ ವಿದ್ಯಾರ್ಥಿಗಳ ಪೋಷಕರ ಗಮನಕ್ಕೆ ಪ್ರಧಾನವಾಗಿ ನಾನು ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಏನಂದರೆ, ಈ 11ರ ನಂತರ ನಿರಂತರವಾಗಿ ನಾವು ತರಗತಿಗಳನ್ನು ಬಹಿಷ್ಕರಿಸಿದ್ದೇವೆ, ಪರೀಕ್ಷೆಯನ್ನು ಬಹಿಷ್ಕರಿಸಿದ್ದೇವೆ. ವಿವಿಧ ರೀತಿಯಲ್ಲಿ ವಿವಿಧ ಮನವಿಗಳ ಮೂಲಕ ಸರ್ಕಾರದ ಗಮನಕ್ಕೂ ಕೂಡ ಈ ವಿಚಾರವನ್ನು ತಂದಿದ್ದೇವೆ. ಪ್ರತಿ ಬಾರಿ ನಾವು ಮೌಲ್ಯಮಾಪನ ಸಂದರ್ಭದಲ್ಲಿ ಪ್ರತಿಭಟಿಸುವಾಗ ಸರ್ಕಾರದವರು ನಮಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಮೌಖಿಕವಾಗಿ ನಮಗೆ ಸಮಾಧಾನವನ್ನು ಕೊಡ್ತಾರೆ. ಖಂಡಿತ ಮಾಡ್ತೇವೆ, ನಿಮ್ಮ ಬೇಡಿಕೆ, ನಿಮ್ಮ ನೋವಿನ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ, ಮೌಲ್ಯಮಾಪನವನ್ನು ನೀವು ಸೂಕ್ತವಾಗಿ ಸರಿಯಾಗಿ ಮಾಡಿ ಆಮೇಲೆ ನಿಮ್ಮ
ಮನವಿಯನ್ನು ನಾವು ಪರಿಗಣಿಸ್ತೇವೆ ಅಂತ ಹೇಳ್ತಾರೆ. ಆದರೆ ಈ ತನಕ 11ರ ನಂತರ ನೀವೇ ನೋಡಿ, 95-96ರಲ್ಲಿ ಪ್ರಾರಂಭಿಸಿದ್ದೇವೆ, 11ರ ನಂತರ ನೀವೇ ನೋಡಿ ಈಗ 3.5-4 ವರ್ಷ ಆಗ್ತಾ ಬಂತು. ಈ ತನಕ ನಮಗೆ ಸೂಕ್ತವಾದ ಸ್ಪಂದನ ಸರ್ಕಾರದಿಂದ ಈ ಕೆಲಸಕ್ಕೆ ಸಿಕ್ಕಲಿಲ್ಲ. ನಮಗೂ ಕೂಡ ವಿದ್ಯಾರ್ಥಿಗಳಿಗೆ ಅಥವಾ ಪೋಷಕರಿಗೆ ನೋವು ಮಾಡೋ ಉದ್ದೇಶ ಇಲ್ಲ. ಇದ್ದಿದ್ದರೆ ನಾವು ಜೂನ್ನಿಂದಲೇ ವಿದ್ಯಾರ್ಥಿಗಳಿಗೆ ಸರಿ ಪಾಠ ಮಾಡದೆ ಏನೆಲ್ಲ ಕೆಲಸಗಳನ್ನ ಮಾಡ್ಬೋದಿತ್ತು. ಅದನ್ನು ನಾವು ಯಾವತ್ತೂ ಮಾಡೋದಿಲ್ಲ. ಯಾಕಂದರೆ ನಾವು ಯಾವತ್ತೂ ಕೂಡ ನಾವು ದುಡಿಯೋ ಸಂಸ್ಥೆಯ, ನಮ್ಮ ಶಿಕ್ಷಣ ಇಲಾಖೆಯ ಹಾಗೂ ನಾವು ನಮ್ಮ ವಿದ್ಯಾರ್ಥಿಗಳ ಹಿತಚಿಂತಕರು. ನಮಗೂ ಕೂಡ ಒಂದು ಮಾನವೀಯ ಮುಖ ಇದೆ, ಮಾನವೀಯ ಹೃದಯ ಇದೆ, ಅವರ ಬಗ್ಗೆ ನಮಗೆ ಕಾಳಜಿ ಇದೆ, ವಿದ್ಯಾರ್ಥಿಗಳ ಬಗ್ಗೆ. ಆದರೆ ನಿರಂತರವಾಗಿ ಸರ್ಕಾರ ನಮ್ಮ ಮನವಿಗೆ ಎಷ್ಟು ನಾವು ಮನವಿ ಸಲ್ಲಿಸಿದ್ರೂ ಗಮನ ಹರಿಸ್ತಾ ಇಲ್ಲ, ಸೂಕ್ತ ಕ್ರಮ ತಗೊಳ್ತಾ ಇಲ್ಲ. ಆ ದೃಷ್ಟಿಯಿಂದ ನಮಗೆ ಅನಿವಾರ್ಯವಾಗಿ ಈ ಸಂದರ್ಭದಲ್ಲಿ ನಾವು ಮೌಲ್ಯಮಾಪನವನ್ನು ಬಹಿಷ್ಕರಿಸಿದ್ದೇವೆ. ರಾಜ್ಯಾದ್ಯಂತ ಪ್ರತಿಭಟನೆ ನಡೀತಾ ಇದ್ರೆ ಅದರ ಒಂದು ಅಂಗವಾಗಿ ನಮ್ಮ ಮಂಗಳೂರಿನಲ್ಲಿ 5 ಮೌಲ್ಯಮಾಪನ ಕೇಂದ್ರಗಳಿವೆ. ಎಲ್ಲ ಕೇಂದ್ರಗಳ ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರು ಬಂದು ಮಾನ್ಯ ಜಿಲ್ಲಾಧಿಕಾರಿಯವರ ಕಚೇರಿಯ ಮುಂದೆ ಸರಿ, ನೀವು ಈ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ, ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಈ ಬಾರಿ ಆದ್ರೂ ಮನ ಮುಟ್ಬೋದಾ, ಸರ್ಕಾರಕ್ಕೆ ಮನಸ್ಸಿಗೆ ತಾಕ್ಬೋದಾ ಅನ್ನುವಂಥದ್ದು ಪ್ರತಿ ಬಾರಿ ಆಶ್ವಾಸನೆಗಳನ್ನು ನೀಡ್ತಾ ಬಂದಿದೆ. ನೀವು ಅದಕ್ಕೆ ಒಗ್ಗುವಂತ ರೀತಿಯಲ್ಲಿ ಸಮಾಧಾನಕರವಾದ ಉತ್ತರವನ್ನು ನೀಡ್ತಾ ಬಂದಿದ್ದಾರೆ, ಅದನ್ನು ಒಪ್ಕೊಂಡಿದ್ದೀರಿ. ಆದ್ರೆ ಈಗಿನ ದಿನಗಳಲ್ಲೂ ಅದನ್ನೇ ಒಪ್ಕೊಳ್ಳುವಂತ ವ್ಯವಸ್ಥೆಗೆ ಬಂದ್ರೆ ಮುಂದೆ ನಮ್ಮ ಶಕ್ತಿ ಮೀರಿ ನಾವು ಪ್ರಯತ್ನಿಸ್ತೇವೆ. ಹಾಗಂತ ಹೇಳಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ಎಂದೂ ಕೂಡ ನಾವು ಹಾಳು ಮಾಡೋದಿಲ್ಲ, ಆ ಕಡೆ ನಮ್ಮ ಗಮನವೇ ಹೋಗೋದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಆದರೂ ಸರ್ಕಾರ ನಮಗೆ ಧನಾತ್ಮಕವಾಗಿ ಸ್ಪಂದಿಸಲಿ ಅಂತ ಹೇಳಿ ನಾವು ಪದೇ ಸರ್ಕಾರಕ್ಕೆ ಮನವರಿಕೆ ಮಾಡಲಿಕ್ಕೆ ನೋಡಿ ಈ ರೀತಿಯ ಮಾಧ್ಯಮಗಳಿಂದ ನಮ್ಮ ಶಕ್ತಿ ಮೀರಿ ಪ್ರಯತ್ನಿಸ್ತಾ ಇದ್ದೇವೆ. ಸರ್ಕಾರ ಈ ಬಾರಿ ಆದರೂ ನಮ್ಮ ಕಳಕಳಿಯ ಮನವಿಗೆ, ನಮ್ಮ ನೋವಿಗೆ ಸ್ಪಂದಿಸಬಹುದು ಅಂತ ಹೇಳುವ ಧನಾತ್ಮಕ ವಿಶ್ವಾಸ ನಮ್ಮಲ್ಲಿದೆ ಅಷ್ಟೇ. ಅಲ್ಲ, ಈ ವಿಶ್ವಾಸ ಈ ಅಷ್ಟು ವರ್ಷಗಳಲ್ಲಿ ನೀವು ಹೇಳಿದಂತ ವರ್ಷಗಳನ್ನು ಲೆಕ್ಕಾಚಾರ ಮಾಡಿದ್ರೆ ಯಾಕೆ ಈ ವಿಶ್ವಾಸ ಕೈ ಕೊಡ್ತು ನಿಮ್ಗೆ? ಹಾಗಾದ್ರೆ ಯಾಕಂದ್ರೆ ನೋಡಿ, ಮೌಲ್ಯಮಾಪನ ಸಂದರ್ಭದಲ್ಲಿ ನೀವು ಹೇಳಿದ ಹಾಗೆ ಒಂಚೂರು ಮುಷ್ಕರ ಮಾಡಿದ್ರೆ ಮಾಡ್ತೇವೆ ಅಂತ ಅಂದ್ಮೇಲೆ ವಿಶ್ವಾಸ ನೋಡಿ, ಅವರು ಜನಪ್ರತಿನಿಧಿಗಳು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಸಚಿವರುಗಳೇ ಹೇಳುವಾಗ ನಾವು ಅವರ ಅಧೀನದಲ್ಲಿ ಕೆಲಸ ಮಾಡೋದ್ರಿಂದ ನಾವು ಭರವಸೆಗೆ ಮೇಲೆ ನಂಬಿಕೆ ಇಟ್ಟಿದ್ದು ನಿಜ. ನಿಮಗೆ ಒಂದು ಯಾಕೆ ಸಮಾಜದಲ್ಲಿ ಈ ಪಿ ಯು ಉಪನ್ಯಾಸಕರು ಬರೀ ಮೌಲ್ಯಮಾಪನ ಸಂದರ್ಭದಲ್ಲೇ ಸ್ಟ್ರೈಕ್ ಮಾಡ್ತಾರೆ ಅಂತ ಕೆಲವರಿಗೆ ತಪ್ಪು ಎಲ್ಲರ ಒಂದು ಮನಸ್ಸಲ್ಲಿ 5 ಹಂತಗಳನ್ನು ನಾವು ಸರ್ಕಾರಕ್ಕೆ ಗಮನ ಸೆಳೆಯಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೇವೆ, ಆದ್ರೂ ಕೂಡ ಆಗಿಲ್ಲ. ನಿಮಗೆ ಒಂದು ಕ್ಲಾರಿಟಿಯನ್ನು ಕೊಡ್ತೇನೆ. 98ರಲ್ಲಿ ನಮ್ಮ ವೇತನ 2050 ಇತ್ತು. ಅಂದರೆ ಕನಿಷ್ಠ ವೇತನ ಉಪನ್ಯಾಸಕರು 2050 ಮತ್ತು 6000 ಈ ರೇಂಜಲ್ಲಿ ಇತ್ತು. ಅಂದರೆ 98ರಲ್ಲಿ ವೇತನ ಪರಿಷ್ಕರಣೆ ಆಯಿತು ಸರ್, ಪೇ ಕಮಿಷನ್ ಆಗಿ ಒಂದು ಪರಿಷ್ಕರಣೆ ಆಯಿತು. ರಿವೈಸ್ಡ್ ಆದಾಗ ನಮ್ಮದು 2050ರಿಂದ 6000 ರೂಪಾಯಿಗೆ ನಮ್ಮದು ಫಿಕ್ಸ್ ಆಯಿತು. ಇದೇ ಸಂದರ್ಭದಲ್ಲಿ 6000ದಿಂದ ಮತ್ತೆ ಇದು 2007ರಲ್ಲಿ ಏನು ಮಾಡಿದ್ದಾರೆ ಅಂದರೆ ನಮ್ಮದು 6000 ಫಿಕ್ಸ್ ಮಾಡಿದ್ರೆ 98ರಲ್ಲಿ ಬೇರೆ ಹುದ್ದೆಗಳಲ್ಲಿ ಇದ್ದಂಥವರಿಗೆ, ಅಂದರೆ ವೆಟರ್ನರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ತಹಶೀಲ್ದಾರ್ಗಳಿಗೆ ಮತ್ತು ಪೊಲೀಸ್ ಠಾಣೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ಗಳು ಈ ಹುದ್ದೆಯವರಿಗೆ 7400 ಫಿಕ್ಸ್ ಮಾಡಿದ್ರು. ನಿಜವಾಗಿ ಸಮಾನ ವೇತನ ಇರಬೇಕು ಅನ್ನುವಂಥದ್ದು. ಉಪನ್ಯಾಸಕರ ಹುದ್ದೆ ಪತ್ರಾಂಕಿತ ಹುದ್ದೆ, ಕ್ಲಾಸ್ 2 ಗೆಜೆಟೆಡ್ ಪೋಸ್ಟ್ 2050 ಇದ್ದವರು 6000ಕ್ಕೆ ನಮ್ಮದು ಫಿಕ್ಸ್ ಮಾಡಿದ್ಮೇಲೆ ಅವ್ರದ್ದು 6000 ಫಿಕ್ಸ್ ಮಾಡ್ಬೋದಿತ್ತು. ಆದರೆ ಅವ್ರದ್ದು 7400 ಫಿಕ್ಸ್ ಮಾಡಿ ನಮ್ಮನ್ನ 6000ಕ್ಕೆ ಇಟ್ಟರು. ಅಲ್ಲಿ 1400 ರೂಪಾಯಿ ನಮಗೆ ಕೊರತೆ ಆಯ್ತು ಸರ್. ಇದು 98ರಲ್ಲಿ. ಮತ್ತೆ 2007ರಲ್ಲಿ 6000ದಿಂದ 11000ಕ್ಕೆ ನಮಗೆ ಫಿಕ್ಸ್ ಆಯಿತು. ಅದೇ ಯಾರಿಗೆ ನಮ್ಮ ಇವರಿದ್ರ ನೋಡಿ 7400 ಇದ್ರಲ್ಲ, ಅವರಿಗೆ 14050 ರೂಪಾಯಿ ಫಿಕ್ಸ್ ಆಯ್ತು ಸರ್. ಅಂದರೆ ನಮಗೆ 6000ದಿಂದ 11400, ಬೇರೆಯವರಿಗೆ 7400ರಿಂದ 14050 ಆಯಿತು. ಅಲ್ಲಿ ನಮಗೆ 2650 ರೂಪಾಯಿ ನಮಗೆ ಶಾರ್ಟ್ ಬಂತು. ಮೊದಲನೇ ವೇತನ ಆಯೋಗದಲ್ಲಿ ನಮಗೆ 1400 ಮತ್ತು ಎರಡನೇ ವೇತನ ಆಯೋಗದ ಸಂದರ್ಭದಲ್ಲಿ ನಮ್ಮ 2007ರ ಸಂದರ್ಭದಲ್ಲಿ ನಮಗೆ 2650 ಕೊರತೆ ಬಿತ್ತು. ಮತ್ತೆ ಏನು ಮಾಡಿದ್ರು, ಈ 11400ನ್ನ 22800 ಮಾಡಿದ್ರು. ಅಂದ್ರೆ ಸದಾನಂದ ಗೌಡರ ಕಾಲದಲ್ಲಿ ವೇತನ ಡಬಲ್ ಆಯ್ತು. ಅಂದ್ರೆ ಬೇಸಿಕ್ ಅಂದ್ರೆ ವೇತನ ಆಯೋಗ ಶಿಫಾರಸು ಮಾಡಿತ್ತು. 11400 ಡಬಲ್ ಆದಾಗ 22800 ಆಯ್ತು. ಅದೇ ಇವರಿಗೆ ಬೇರೆ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ, ನಮ್ಮದೇ ಶ್ರೇಣಿಯಲ್ಲಿ ಇರ್ತಕ್ಕಂಥವರಿಗೆ 28100 ರೂಪಾಯಿ. ಅಂದರೆ ಇಲ್ಲಿ 5300 ರೂಪಾಯಿ ಅಷ್ಟು ಕೊರತೆ ನಮಗೆ ಬಂತು. ಇದು ಸಾರ್ವಜನಿಕರಿಗೆ ಮತ್ತು ಪೋಷಕರಿಗೆ ಮತ್ತು
ಭಾಳಷ್ಟು ಜನ ಇವತ್ತು ಯಾರು ಮೀಡಿಯಾದವರಿಗೆ ಈ ಒಂದು ಅಂಶಗಳನ್ನು ನಾವು ತಿಳಿಸ್ತಾ ಇದ್ದೇವೆ ಸರ್. ಈ ಒಂದು ಕೊರತೆ ನಮಗೆ ವೇತನ ಆಯೋಗದಲ್ಲಿ ಉಂಟಾದಂಥ ಅನ್ಯಾಯದಿಂದ ನಾವೆಲ್ಲರೂ ಆರ್ಥಿಕವಾಗಿ ಸಂಕಷ್ಟಕ್ಕೆ ಬಲಿಯಾಗಿದೆ. ನಿಮಗೆ ಗೊತ್ತಿದೆ, ಶಿಕ್ಷಕರ ಹತ್ರ ಒಂದು ಸಾಲ ಮಾಡಿದ್ರೆ ತೀರಿಸ್ಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ. ಇವತ್ತು ಯಾರೂ ಕೂಡ ಶಿಕ್ಷಕರು ಸುಖವಾಗಿಲ್ಲ. ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿದವರು ಸುಖವಾಗಿದ್ದಾರೆ, ಅಲ್ಲಿ ಪಾಠ ಮಾಡ್ತಕ್ಕಂಥವ್ರು ಯಾರೂ ಸುಖವಾಗಿಲ್ಲ. ಇದು ಒಂದು ಸಾರ್ವಕಾಲಿಕ ಸತ್ಯ. ಈ ಬಾರಿ ನೀವು ಈಗ ಪ್ರೊಟೆಸ್ಟ್ ಹೇಳ್ತೀರಿ, ಪ್ರತಿಭಟನೆ, ಈ ಬಾರಿ ಇದಕ್ಕೆ ಉತ್ತರ ಸಿಗ್ಬೋದಾ ಅನ್ನುವಂಥದ್ದು? ಆಶಾಭಾವ. ಪ್ರತಿ ವರ್ಷನೂ ಇದೇ ತರ ಮಾಡ್ತೀರಿ, ಮತ್ತೆ ನಾಳೆ ಆಗುವಾಗ ಇನ್ನೊಂದು ಆಶ್ವಾಸನೆ ಕೊಡ್ತಾರೆ ಅಥವಾ ಇನ್ನೊಂದು ಏನೋ ಮಾಡ್ತಾರೆ, ನೀವು ಅದಕ್ಕೆ ಮನ್ಸೋಲ್ತೀರಿ, ಲಾಸ್ಟ್. ಈ ಬಾರಿ ನಮ್ಮ ರಾಜ್ಯ ಸಂಘದ ಅಧ್ಯಕ್ಷರು ತಿಮ್ಮಯ್ಯ ಪುರ್ಲೇರವರು ಹೇಳಿದ್ದಾರೆ, ಅವರು ಸರ್ಕಾರದಿಂದ ಲಿಖಿತ ಭರವಸೆ ಅಥವಾ ಏನಾದರೂ ದಾಖಲೆಯೊಂದಿಗೆ ಭರವಸೆ ನೀಡಿದರೆ ನಾವು ನಮ್ಮ ಧರಣಿಯನ್ನು ವಾಪಸ್ ತಗೊಳ್ತೇವೆ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಕೇಂದ್ರ ಸಮಿತಿಯ ಜೊತೆ ಒಡನಾಟವನ್ನು ಇಟ್ಕೊಂಡಿದ್ದೇವೆ, ಸಂಪರ್ಕವನ್ನು. ಅವರು ಏನು ನಮಗೆ ಸೂಚನೆಗಳನ್ನು ಕೊಡ್ತಾರೋ ಆ ಪ್ರಕಾರ ನಾವು ಮುಂದುವರಿತೇವೆ. ಹೆಚ್ಚಿನ ಅಂಶ ಈ ಸಲ ನಮ್ಮ ಬೇಡಿಕೆಗಳು ಈಡೇರುತ್ತೆ ಅನ್ನೋ ಒಂದು. ಖಾಲಿ ವೇತನದ ಬಗ್ಗೆ ಮಾತ್ರ ಬೇಡಿಕೆ, ಬೇರೆ ಏನೋ ಬೇಡಿಕೆಗಳಿಲ್ಲ. ನಮ್ಮಲ್ಲಿ ತುಂಬ ಬೇಡಿಕೆಗಳಿದೆ. ಎಷ್ಟೋ ಈಗ ಅನುದಾನಿತ ಕಾಲೇಜುಗಳಲ್ಲಿ ತುಂಬ ಸಮಸ್ಯೆಗಳಿದೆ ಮತ್ತು ಅನುದಾನ ರಹಿತ ಕಾಲೇಜುಗಳಲ್ಲಿ ಕೂಡ ತುಂಬ ಸಮಸ್ಯೆಗಳಿದೆ. ನಿಮಗೆ ಒಂದು ಮಾತನ್ನು ಹೇಳ್ತೇನೆ ಸರ್, ಪದವಿ ಕಾಲೇಜುಗಳು ಮತ್ತು PU ಕಾಲೇಜುಗಳಲ್ಲಿ ಪಾಠ ಮಾಡ್ತಕ್ಕಂಥವ್ರ ಅರ್ಹತೆ ಎರಡೂ ಒಂದೇ ಇತ್ತು ಮೊದಲು. ಸೊ ಅದು UGC ಬಂದ ನಂತರ ಪದವಿ ಸ್ನಾತಕೋತ್ತರ ಪದವಿಯ ಜೊತೆಗೆ ಕೆಲವು PhD ನೆಟ್ ಮತ್ತು ರಾಜ್ಯ ಮಟ್ಟದ ಅರ್ಹತಾ ಪರೀಕ್ಷೆಗಳಲ್ಲಿ ಪಾಸಾದವರಿಗೆ ಆ ಒಂದು UGC ವೇತನವನ್ನು ಅಪ್ಲೈ ಮಾಡಿದರು. ಅಲ್ಲಿ ಇವತ್ತಿಗೂ ಕೂಡ 13ಕ್ಕಿಂತ ಜಾಸ್ತಿ % ಅಷ್ಟು ಜನ NET UGC ಮಾಡಿಲ್ಲ, ಅವರು ಕೂಡ UGC ವೇತನವನ್ನು ಪಡೀತಾ ಇದ್ದಾರೆ. ಶಿಕ್ಷಕರು ಎಲ್ಲರೂ ಒಂದೇ ಅಲ್ವಾ ಸರ್? 2 ಹಂತಗಳಲ್ಲಿ ಬೋಧನೆ ಮಾಡಿದ್ರು ಕೂಡ, ಆದರೆ ಪದವಿ ಕೂಡ ಒಂದೇ ಇದೆ. ಹಾಗಾಗಿ ನಮಗೆ ಪದವಿಗೆ ಸಮಾನವಾದ ಸಂಬಳವನ್ನೇ ಕೊಡಿ, ವೇತನ ಕೊಡಿ ಅಂತ ಕೇಳ್ತಾ ಇಲ್ಲ. ನಮಗೆ ಸಂವಾದಿಯಾಗಿ ನಮಗೆ ಸಮಾಧಾನಕರವಾದಂಥ ಒಂದು ಇದನ್ನು ಕೊಡಿ ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ ಸರ್. ಇದು ನಮ್ಮ ಬೇಡಿಕೆ. ಇದರ ಜೊತೆಗೆ ಯಾರು ನಮ್ಮ PU ಕಾಲೇಜುಗಳಲ್ಲಿ NET ಮಾಡಿದ್ದಾರೆ, UGC ಮಾಡಿದ್ದಾರೆ, ಅಂಥ ವ್ಯಕ್ತಿಗಳಿಗೂ ನೀವು ಡಿಗ್ರಿಗೆ ಪ್ರಮೋಷನ್ ಕೊಡಿ. ಡಿಗ್ರಿಯಲ್ಲಿ NET ಮತ್ತು UGC ಮಾಡದೇ ಇರತಕ್ಕಂಥ ಎಷ್ಟೋ ಜನ ಸಹಾಯಕ ಪ್ರಾಧ್ಯಾಪಕರಿದ್ದಾರೆ, ಅವರು ನಮ್ಮ ಗುರುಗಳು, ಅವರು ಚೆನ್ನಾಗಿರ್ಬೇಕು ಸರ್. ಆದರೆ ಇಲ್ಲಿ ಕೂಡ ಅರ್ಹತೆ ಇದ್ದವರು ಇದ್ದಾರಲ್ಲ, NET UGC ಮತ್ತು ರಾಜ್ಯ ಮಟ್ಟದ ಅರ್ಹತಾ ಪರೀಕ್ಷೆ ಮಾಡತಕ್ಕಂಥವ್ರಿಗೆ ಬಡ್ತಿಯನ್ನು ಸಹ ಕೊಡ್ತಾ ಇಲ್ಲ. ಈಗ ನಾನೇ ನಮ್ಮ ಇಲಾಖೆಯಲ್ಲಿ 20 ವರ್ಷಗಳಿಂದ ನಾನು 18ರಿಂದ 19 ವರ್ಷಗಳು ಕೆಲಸ ನಿರ್ವಹಿಸ್ತಾ ಇದ್ದೇನೆ. ಇನ್ನು ನಮಗೂ ಕೂಡ ಬಡ್ತಿ ಏನೂ ಬಂದಿಲ್ಲ ಸರ್. ಬಡ್ತಿ ಸಮಸ್ಯೆ ಇದೆ. ಅನುದಾನ ರಹಿತ ಕಾಲೇಜಿನ ಉಪನ್ಯಾಸಕರಿಗೆ ಉದ್ಯೋಗದ ಭದ್ರತೆ ಕೊಡಿ ಅಂತ ಅವರಿಗೂ ಸಹ ನಾವು ಕೇಳಿದ್ದೇವೆ. ಇತ್ತೀಚೆಗೆ ಅನುದಾನ ರಹಿತ ಕಾಲೇಜಿನವರು ಕೂಡ ನಮಗೆ ಒಳ್ಳೆಯ ಬೆಂಬಲವನ್ನು, ನಮ್ಮ ಈ ಒಂದು ಧರಣಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸರ್ಕಾರಿ ಉಪನ್ಯಾಸಕರು 19,700 ಜನ ಇದ್ದಾರೆ. ಅದೇ ರೀತಿಯಲ್ಲಿ ಅನುದಾನಿತ ಕಾಲೇಜಿನ ಉಪನ್ಯಾಸಕರು 6,000 ಜನ ಇದ್ದಾರೆ. 2,800 ಜನ ಪ್ರಾಂಶುಪಾಲರಿದ್ದಾರೆ. ಇವರೆಲ್ಲರಿಗೂ ಈ ಸೌಲಭ್ಯ ಕೊಡಬಹುದು. ಕೊಟ್ಟರೆ ಏನಂತ ಹೊರೆ ಏನಾಗೋದಿಲ್ಲ. ಪ್ರತಿಯೊಬ್ಬರಿಗೂ ತಲಾ 2,500 ರೂಪಾಯಿ ಅಂತ ವೇತನ ಕೊಟ್ಟರೂ ಕೂಡ ಖಾಲಿ ಖರ್ಚು ಬೀಳೋದು ನಮ್ಮ ಸಂಘದವರವಾದ ಒಂದು 82 ಕೋಟಿ ಅಷ್ಟೇ. ಇದು ಸರ್ಕಾರಕ್ಕೆ ದೊಡ್ಡ ಮೊತ್ತ ಏನಲ್ಲ ಸರ್. 1,60,000 ಕೋಟಿ ಬಜೆಟ್ ಮಾಡಿಸೋರಿಗೆ ಕೆಲವು ಇಲಾಖೆಗಳಲ್ಲಿ ಎಷ್ಟೋ ಹಣ ಬಳಕೆ ಆಗದೆ ಉಳಿದಿದೆ. ಅಂಥ ಹಣದಲ್ಲಿ ನಾವು ಶಿಕ್ಷಕರಿಗೆ ಸ್ವಲ್ಪ ಹಣವನ್ನು ಅದನ್ನು ಕೊಟ್ಟರು ಕೂಡ ನೀಡಿದ್ರೆ ಈ ಸಮಸ್ಯೆನೇ ಇಲ್ವಲ್ಲ. ಸರಿ, ನಿಮ್ ಜೊತೆ ಮಾತು ಮುಂದುವರಿಸ್ತೇನೆ, ಪುಟ್ಟ ವಿರಾಮವನ್ನು ತೆಗೆದುಕೊಳ್ಬೇಕು. ಎಸ್ ವೀಕ್ಷಕರೇ, ಮೌಲ್ಯಮಾಪನ ಬಹಿಷ್ಕಾರದ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ಹಂಚಿಕೊಳ್ತೇನೆ. ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಮಾತಾಡ್ತಿದ್ವಿ ಮೌಲ್ಯಮಾಪನ ಬಹಿಷ್ಕಾರ ಅನ್ನುವಂಥದ್ರ ಬಗ್ಗೆ. ಎಸ್, ನೀವು ಹೇಳಿದ್ರಿ ಸರ್ಕಾರಿ ಅಧಿಕಾರಿಗಳಿಗೆ ಯಾವ ರೀತಿಯಲ್ಲಿ ವೇತನ ನೀಡ್ತಾರೆ, ಅದರಲ್ಲಿ ತಾರತಮ್ಯ ನಮಗೆ ಮಾಡ್ತಾ ಹುದ್ದೆಯಲ್ಲಿದ್ದಂಥವರಿಗೆ ಬಹಳಷ್ಟು ಅಧ್ಯಾಪಕರ ಒಂದು ಏನ ನ್ಯೂನತೆಗಳು ಕಾಣ್ತಾ ಇದೆ. ಹಲವಷ್ಟು ಶಾಲೆಗಳಲ್ಲಿ ಇನ್ನೂ ಅಧ್ಯಾಪಕರು ಕಾಣ್ತಾ ಇಲ್ಲ. ಅಲ್ಲಿ ಬಹಳಷ್ಟು ಜನರು ವೇತನಗಳಿಗೋಸ್ಕರ ಬಿಟ್ಟು ಹೋದಂಥದ್ದು ಅಥವಾ ಆ ಭರ್ತಿ ಆಗದಂತ ಇನ್ನೂ ಹುದ್ದೆಗಳಿವೆ. ಆ ಹುದ್ದೆಗಳಿಗೆ ಯಾಕೆ ಮರು ನೇಮಕ ಆಗ್ತಾ ಇಲ್ಲ? ಎಲ್ಲೂ ನೋಡಿರ್ಬೋದು ನೀವು, ಬಹಳಷ್ಟು ಸರ್ಕಾರಿ ಶಾಲೆಗಳು ಅಧ್ಯಾಪಕರಿಲ್ಲದೆ ಮುಚ್ಚಿದೆ, ಒಂದು ಕಾರಣ. ಇನ್ನೊಂದು ಕಾರಣ ಎಲ್ಲವೂ ಇದ್ದು ಮಕ್ಕಳು ಇಲ್ಲ ಅನ್ನುವಂಥದ್ದು ಕಾರಣಕ್ಕೆ ಮುಚ್ಚಿದೆ. ಹಾಗಾದ್ರೆ ಒಂದ್ ಕಡೆ ಸಾರ್ವಜನಿಕರ ಮಾತು ಏನಂದ್ರೆ, ಒಂದ್ ಕಡೆಯಲ್ಲಿ ಅಧ್ಯಾಪಕರ ಕೊರತೆ, ಇಚ್ಛಾಶಕ್ತಿಯ ಕೊರತೆ ಇದೆ ಸರ್ಕಾರಕ್ಕೆ. ಯಾಕೆ ನಿರ್ಲಕ್ಷ್ಯ ತೋರ್ತಾ ಇದೆ ಕರ್ನಾಟಕ ಸರ್ಕಾರದ ಒಂದು ಧೋರಣೆ? ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ಸರ್,
ಸರ್ಕಾರಿ ಕಾಲೇಜುಗಳು ಅಧ್ಯಾಪಕರಿಲ್ಲದೆ ಮುಚ್ಚುತ್ತಾ ಇಲ್ಲ ಸರ್. ಇತ್ತೀಚೆಗೆ ಸಾಕಷ್ಟು ನೇಮಕಾತಿಗಳಾಗಿದೆ. ಮಕ್ಕಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಕೆಲವು ಕಾಲೇಜುಗಳನ್ನು ಮುಚ್ಚಿ ಬೇರೆ ಕಡೆಗೆ ಸ್ಥಳಾಂತರ ಮಾಡಿದ್ದಾರೆ. ಈಗ ಉಪನ್ಯಾಸಕರುಗಳು ಮತ್ತು ಶಿಕ್ಷಕರು ತುಂಬ ಜನ ಇದ್ದಾರೆ, ಹುದ್ದೆಗಳು ಸಾಕಷ್ಟಿದೆ, ಮಕ್ಕಳಿಲ್ಲ. ಅದಕ್ಕೆ ಕಾರಣ ನಮ್ಮ ಈ ಸ್ಮಾಲ್ ಸೈಜ್ ಆಫ್ ಫ್ಯಾಮಿಲಿ ಸಿಸ್ಟಮ್ ಕೂಡ ಇರಬಹುದೇನು. ಈಗ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಂದರೆ ಬಹಳಷ್ಟು ಒಂದು 200-500 ಮಕ್ಕಳ ಅಡ್ಮಿಷನ್ ಆಗೋದು ಬಹಳ ಕಷ್ಟ. ಆದರೂ ಸಹ ನಮ್ಮ PU ಉಪನ್ಯಾಸಕರಿಗೆ ಮಕ್ಕಳ ಸಂಖ್ಯೆ ಕಡಿಮೆ ಇದ್ದರೂ ಕಾರ್ಯಭಾರ ಮಾತ್ರ ಇದ್ದದ್ದೇ ಸರ್. ಈಗ ಒಬ್ಬ ವ್ಯಕ್ತಿ ಓದಿದ್ರು ಒಂದೇ ಟ್ಯೂಬ್ಲೈಟ್ ಬೇಕು, 10 ಜನ ಓದಲಿಕ್ಕೂ ಒಂದೇ ಟ್ಯೂಬ್ಲೈಟ್ ಬೇಕು. ಆ ರೀತಿ ಇದನ್ನು ನೋಡುವಾಗ ನಾವು ಒಬ್ಬ ಹುಡುಗ ಇದ್ದರೂ ಕೂಡ ಒಬ್ಬರೇ ಪಾಠ ಮಾಡಬೇಕು, 100 ಜನ ಇದ್ದರೂ ಸಹ ನಾವೇ ಮಾಡಬೇಕು. ಮಾಡೋದು ನಾವು ಮಾಡ್ತಿದ್ದೇವೆ. ಕುಮಾರ್ ನಾಯಕ್ ವರದಿಯಲ್ಲಿ ಇವರಿಗೆ ಕಾರ್ಯಭಾರ ಇದೆ. 8 ಗಂಟೆ ಇದ್ದದನ್ನು 10 ಗಂಟೆ ಮಾಡಿದ್ದಾರೆ, 16 ಗಂಟೆ ಇದ್ದದನ್ನು 20 ಗಂಟೆಗೆ ಏರಿಸಿದ್ದಾರೆ. ನಮಗೆ ಕಾರ್ಯಬಾಹುಳ್ಯ ಇರೋದ್ರಿಂದಲೇ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ನಾವು PU ಉಪನ್ಯಾಸಕರು ಎಲ್ಲ ಇಲಾಖೆಗಳು ಏನು 84 ಇಲಾಖೆಗಳು ಅಂತ ಇವತ್ತು ಹೇಳ್ತಾರೆ. ಮೊದಲು 40-45 ಇಲಾಖೆಗಳಿತ್ತು, ಇವತ್ತು 80ಕ್ಕೂ ಹೆಚ್ಚು ಇಲಾಖೆಗಳಿದೆ. ಆ ಎಲ್ಲ ಇಲಾಖೆಗಳ ಜೊತೆಗೆ ಪರೋಕ್ಷವಾಗಿ ಕೆಲಸಗಳನ್ನು ಮಾಡ್ತಾ ಇದೆ. ಚುನಾವಣಾ ಆಯೋಗ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ PU ಉಪನ್ಯಾಸಕರು ಗ್ರಾಮ ಪಂಚಾಯತಿ ಚುನಾವಣೆಗಳಿರಲಿ, ತಾಲೂಕ್ ಪಂಚಾಯತ್ ಇರಲಿ, ಜಿಲ್ಲಾ ಪಂಚಾಯತ್ ಇರಲಿ, ಅಥವಾ MLA MLC ಇದು ಚುನಾವಣೆಗಳಿರಲಿ, ನಮ್ಮವರೇ ನಿರ್ಣಾಯಕ ಪಾತ್ರಗಳನ್ನು ವಹಿಸ್ತಕ್ಕಂಥದ್ದು. ಯಾವ ಕೆಲಸ ಕೊಟ್ಟರು ಕೂಡ ಜನಗಣತಿ ಮಾಡ್ತಕ್ಕಂಥವ್ರು ಅವರೇ, ಚುನಾವಣಾ ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಅವರೇ, ಬೇರೆ ಯಾವುದೇ ಕೆಲಸ ಮಾಡ್ತಕ್ಕಂಥವ್ರು ಶಿಕ್ಷಕರೇ. ಇವತ್ತು ನೋಡಿ 1,50,000 ಹುದ್ದೆಗಳು ಖಾಲಿ ಇದೆ ಸರ್ಕಾರಿ ಕೆಲಸಗಳಲ್ಲಿ ಅಂತ ಹೇಳ್ತಾರೆ. ಅದರ ಹೆಚ್ಚಿನ ಹೊರೆ ಯಾರ ಮೇಲೆ ಬೀಳುತ್ತೆ? ನಮ್ಮಲ್ಲಿ 30 ಒಂದು ಹೆಚ್ಚು ನಮ್ಮ ಈ ವಿಧಾನಸಭೆಗಳಲ್ಲಿ ಎಲ್ಲೋ ಒಂದು ನಾನು ದಾಖಲೆಯನ್ನು ಓದಿದ್ದೆ. ನಾನು 100ರಲ್ಲಿ 33% ಅಷ್ಟು ಚರ್ಚೆಗಳು ಶಿಕ್ಷಣ ಇಲಾಖೆ ಸಮಸ್ಯೆಗಳ ಬಗ್ಗೆನೇ ಆಗುತ್ತೆ ಅಂತ. ಇನ್ನು ಉಳಿಕೆದೆಲ್ಲ ಬೇರೆ ಇಲಾಖೆಗಳ ಸಮಸ್ಯೆ. 33% ಇಷ್ಟು ಚರ್ಚೆ ಆದರೂ ಕೂಡ ನಮ್ಮ ಶಿಕ್ಷಕರ ಗೋಳು ಇನ್ನೂ ಬಗೆಹರಿಲಿಲ್ಲ. ನಮ್ಮಿಂದ 8 ಜನ ಪ್ರತಿನಿಧಿಗಳು ಶಿಕ್ಷಕರು ಮತ್ತು ಪದವೀಧರ ಕ್ಷೇತ್ರದಿಂದ 8 ಜನ ಆಯ್ಕೆ ಆಗಿದ್ದಾರೆ. ಅವರು ಕೂಡ ನಮಗೆ ಸ್ಪಂದನೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇನ್ನೂ ಕೂಡ ನಮ್ಗೆ ಯಾವುದೇ ರೀತಿಯ ಸಕಾರಾತ್ಮಕ ನಾವು ಬೇರೆ ಏನೂ ಸೌಲಭ್ಯಗಳನ್ನು ಕೇಳ್ತಾ ಇಲ್ಲ ಸರ್. ಸಂಬಳ, ವೇತನ, ಹೊಟ್ಟೆಪಾಡಿಗಾಗಿ ನಾವು ಪಾಠ ಮಾಡ್ತಕ್ಕಂಥದ್ದು, ಗುರುದಕ್ಷಿಣೆ ಕೊಡಿ ಅಂತ. ಕೇಳ್ತಾ ಇಲ್ಲ ತಾವು. ಬೇರೆ ಏನು ಅಂದ್ರೆ ಸರಿ, ನೀವು ಹೇಳಿದಂತ ಒಂದು ಮಾತು, ಚುನಾವಣೆಯ ಸಂದರ್ಭದಲ್ಲಿ ನಿಮ್ಮನ್ನೇ ಬಳಸ್ಕೊಳ್ತಾರೆ. ಆ ಸಂದರ್ಭದಲ್ಲೂ ನೀವು ಪ್ರತಿಭಟನೆ ಮಾಡಬಹುದಿತ್ತು, ಆ ಸಂದರ್ಭದಲ್ಲೂ ನೀವು ಪ್ರತಿಭಟಿಸಬಹುದಿತ್ತು. ಆವಾಗ ಎಲ್ಲೋ ಒಂದ್ ಕಡೆಯಲ್ಲಿ ಸರ್ಕಾರಕ್ಕೆ ಮನ ಮುಟ್ತಿತ್ತ ಅನ್ನೋ. ಚುನಾವಣಾ ಸಂದರ್ಭದಲ್ಲಿ ಎಲ್ಲ ಇಲಾಖೆಗಳನ್ನು ಬಳಸ್ತಾರೆ ಸರ್. ನಮ್ಮ ಜೊತೆಗೆ ಅದರ ನಮ್ಮ ಶಿಕ್ಷಣ ಇಲಾಖೆಯವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಸರ್ಕಾರಿ ನೌಕರರಲ್ಲಿ 30%ಗಿಂತ ಜಾಸ್ತಿ ಶಿಕ್ಷಣ ಇಲಾಖೆ ನೌಕರರೇ. ಅದು ಪ್ರೈಮರಿ ಇರಲಿ, ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಡಿಗ್ರಿ ಇರಲಿ. ಹಾಗಾಗಿ ನಮ್ಮನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಅಲ್ಲಿ ಎಲ್ಲರೂ ಇದಕ್ಕೆ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ನೀತಿ ನಿಯಮ, ಆ ಪ್ರಕಾರ ನಾವು ಮಾಡಬೇಕಾಗುತ್ತೆ. ಅದು ಚುನಾವಣಾ ಆಯೋಗ ಹೇಳಿದ ಮೇಲೆ ಪ್ರತಿಯೊಬ್ಬ ಇಲಾಖಾ ನೌಕರರು ಕೂಡ ಮಾಡ್ತಾರೆ, ಅದರಲ್ಲಿ ನಾವು ಮಾಡ್ತೇವೆ ಸರ್. ಅದು ಸರಿ. ಸರಸ್ವತಿ ಅವರೇ, ಈಗ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ. ಇವತ್ತು ಪ್ರತಿಭಟನೆಗೆ ಯಾರಾದರೂ ಅಲ್ಲಿ ಬಂದಾಗ ನಿಮ್ಗೆ ಇದರ ಬಗ್ಗೆ ಏನಾದರೂ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ತೀವಿ ಆಶ್ವಾಸನೆ ನೀಡುವಂಥದ್ದು ಏನಾದರೂ ಮಾಡಿದ್ರೆ? ಇಲ್ಲ, ಇವತ್ತು ಸರ್ಕಾರದಿಂದ ಅಂತ ಯಾರೂ ಬರಲಿಲ್ಲ, ಜನಪ್ರತಿನಿಧಿಗಳು ಬರಲಿಲ್ಲ. ಇವತ್ತೇನೋ ಕ್ಯಾಬಿನೆಟ್ ನಡೀತಾ ಇದೆ, ತುಂಬ ಬ್ಯುಸಿಯಾಗಿದ್ದಾರೆ ನಾವು ಮಾತಾಡಿದಾಗ. ಮತ್ತು ನಮ್ಮ ಶಿಕ್ಷಕ ವರ್ಗಕ್ಕೆ ಸೇರಿದವರೇ ನಿನ್ನೆ ಅಮುಕ್ತನ ಅಧ್ಯಕ್ಷರು ಬಂದಿದ್ದರು. ಅವರು ನಿಮಗೆ ಸಂಪೂರ್ಣ ಬೆಂಬಲ. ನಮ್ಮಿಂದ ಮೌಲ್ಯಮಾಪನ PUCದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೌಲ್ಯಮಾಪನ ಅಂತ ಹೇಳಿದ್ರೆ ಜವಾಬ್ದಾರಿಯುತ ಕೆಲಸ. ಪಾಠ ಮಾಡುವವರೇ ಪೇಪರ್ ತಿದ್ದಬೇಕು ಹೊರತು ಅದು ಕ್ಯಾಟ್ರಿಂಗ್ ಥರ ಒಬ್ಬನ ಬದಲಿಗೆ ಇನ್ನೊಬ್ಬನ ನೇಮಕ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅವರು ಸ್ಪಷ್ಟವಾಗಿ ಹೇಳಿದರು. ಇವತ್ತು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಮತ್ತು ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರು ಬಂದಿದ್ದರು. ಅವರು ಕೂಡ ಅದೇ ಹೇಳಿದರು, ನಮ್ಮದು ಕೂಡ ಸಂಪೂರ್ಣ ಬೆಂಬಲ ಇದೆ. ಯಾರಿಂದಲೂ ಬೇರೆಯವರಿಂದ ಮೌಲ್ಯಮಾಪನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಮಗೂ ಕೂಡ ಗೊತ್ತಿದೆ. ಯಾಕಂತ ಹೇಳಿದ್ರೆ ಯಾರು ಪಾಠ ಮಾಡ್ತಾರೋ ಅವರೇ ಮೌಲ್ಯಮಾಪನ, ಅವರಿಂದ ಬಂದವರ ಹತ್ರ ಅದನ್ನು ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಇನ್ನು ಜನಪ್ರತಿನಿಧಿಗಳು ನಾಳೆಯಿಂದ ಬರ್ತೀವಿ ಅಂತ ಹೇಳಿದ್ದಾರೆ. ನೋಡಬೇಕು ನಾಳೆಯಿಂದ ಯಾರು ಬರ್ತಾರೆ, ಯಾರು ಬೆಂಬಲ ಸೂಚಿಸ್ತಾರೆ ಅಂತ ನೋಡಬೇಕು. ಎಷ್ಟು ದಿವಸದಲ್ಲಿ ಈಗ ಮೌಲ್ಯಮಾಪನ ಶುರು ಮಾಡಬೇಕಿತ್ತು? ನೀವು ಯಾವಾಗ ಶುರು ಮಾಡಬೇಕಿತ್ತು ಮೌಲ್ಯಮಾಪನ? ಸರ್ಕಾರ ನಮಗೆ ಮೌಲ್ಯಮಾಪನವನ್ನ ನಾವು ಏಪ್ರಿಲ್ 3ರಿಂದ ನಿಜವಾಗಿ ಪ್ರಾರಂಭ ಮಾಡಬೇಕಿತ್ತು. ಯಾವ ಪ್ರಾಂಶುಪಾಲರುಗಳು, ಎಲ್ಲ ಕಾಲೇಜಿನ ಪ್ರಿನ್ಸಿಪಾಲ್ಗಳು ಮತ್ತು ಹಿರಿಯ ಉಪನ್ಯಾಸಕರುಗಳಿಗೆ DCE ಅಂತ ಕೊಡ್ತಾರೆ, ಡೆಪ್ಯೂಟಿ ಚೀಫ್ ಎಕ್ಸಾಮಿನರ್ ಅಂತ. ಅವರು 3ನೇ ತಾರೀಕಿಂದ ಕೋಡಿಂಗ್ ಮತ್ತು ಡಿಕೋಡಿಂಗ್ಗಳನ್ನು ಮಾಡಬೇಕು. ಫಸ್ಟ್ ಆ ಕೆಲಸ 3ನೇ ತಾರೀಕಿಂದ ಪ್ರಾರಂಭ ಆಗಬೇಕಿತ್ತು. ನಂತರ AEಗಳು ಅಂತ ಇದ್ದಾರೆ, ಅಸಿಸ್ಟೆಂಟ್ ಎಕ್ಸಾಮಿನರ್ ಅಂತ, ಸಹಾಯಕ ಮೌಲ್ಯಮಾಪಕರು.
ಇವರು 5ನೇ ತಾರೀಕಿಂದ ಅಂದರೆ ನಿನ್ನೆಯಿಂದ ನಾವು ಪ್ರಾರಂಭ ಮಾಡಬೇಕಿತ್ತು. ಅಧಿಕೃತವಾಗಿ 3ನೇ ತಾರೀಕಿಂದಲೇ ಇದು ಪ್ರಾರಂಭ ಆಗಬೇಕಿತ್ತು. ಆದರೆ ಕೆಲವರು ಸಮಾಜದಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಾ ಇದ್ದಾರೆ, ಈಗಾಗಲೇ ತಡ ಆಗ್ತಾ ಇದೆ ಅಂತೇಳಿ. ಇನ್ನೂ ಕೆಮಿಸ್ಟ್ರಿ ಎಕ್ಸಾಮ್ ಮುಗುದಿಲ್ಲ, 12ನೇ ತಾರೀಕು ಇರೋದರಿಂದ ಅಂಥ ಸಮಸ್ಯೆ ಏನೂ ಆಗೋದಿಲ್ಲ. ನಾವು ಸಕಾಲದಲ್ಲೇ ಮೌಲ್ಯಮಾಪನವನ್ನು ಸರ್ಕಾರ ನಮ್ಮ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಿದ್ರೆ ಸಕಾಲದಲ್ಲಿ ಅದು ಮುಗಿಯುತ್ತೆ. ಎಲ್ಲವೂ ಸರ್ಕಾರದ ಕೈಯಲ್ಲೇ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಮಾಜವಾದಿ ಹಿನ್ನೆಲೆಯಿಂದ ಬಂದವರು. ಅವರು ಅಹಿಂದದ ಬಗ್ಗೆ ಮಾತಾಡ್ತಾರೆ. ಅಹಿಂದದ ಬಗ್ಗೆ ಮಾತಾಡುವವರಿಗೆ ಇದರ ಬಗ್ಗೆ ಕಾಣ್ತಾ ಇಲ್ವಾ ಅನ್ನುವಂಥದ್ದು ಬಹಳ ಚಿಂತನೆಗಳು ಇದೆ. ನಾವು ಅವ್ರ ಬಗ್ಗೆ ಆಶಾಭಾವನೆಯನ್ನು ಹೊಂದಿದ್ದೇವೆ. ಅವರು ಸಮಾನ ಕೆಲಸಕ್ಕೆ ಸಮಾನ ವೇತನ ಅನ್ನೋ ತತ್ವದ ಅಡಿಯಲ್ಲಿ ನಮಗೆ ಸ್ಪಂದನೆ ಮಾಡ್ತಾರೆ ಅಂತ ಒಂದು ಭರವಸೆ ಇದೆ ನಮಗೆ. ಅಲ್ಲ, ಇಷ್ಟು ವರ್ಷ ಈಗ 2.5 ವರ್ಷ ಆಯ್ತು. 2.5 ವರ್ಷದಲ್ಲಿ ಹಿಂದಿನ ವರ್ಷದಲ್ಲೂ ನಿಮ್ಮ ಪ್ರತಿಭಟನೆಗೆ ಯಾವ ರೀತಿ ಸ್ಪಂದಿಸಬಹುದಿತ್ತು? ಅವರಿಗೆ ಅವರೇ ಇದ್ದದ್ದು ಆ ಅಧಿಕಾರ ಅವಧಿಯಲ್ಲಿ, ಯಾಕೆ ಆವಾಗ ಸ್ಪಂದಿಸಿಲ್ಲ? 2 ವರ್ಷಗಳ ಹಿಂದೆ ನಾವು ಬಹಿಷ್ಕಾರನ ಮಾಡಲಿಲ್ಲ ಸರ್. ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಅವರ ಸಂದರ್ಭದಲ್ಲಿ ಜಿ ಕುಮಾರ್ ನಾಯಕ್ ವರದಿಯನ್ನ ಸರ್ಕಾರವೇ ರಚಿಸಿದ್ದು. ಅವರು ವರದಿ ಕೊಟ್ಟರು, ಏನು 11,400 ಬದಲಾಗಿ 12,650 ಕೊಡಬಹುದಿತ್ತು ಅಂತ. ಅಂದ್ರೆ ಅಲ್ಲಿ 12,650 ಅಂತ ನಾವು 14,050 ಕೊಡಿ ಅಂತ ಕೇಳಲಿಲ್ಲ. 11,400 ಬದಲು 14,050 ಕೊಡಿ ಅಂತ ಕುಮಾರ್ ನಾಯಕ್ ವರದಿ ಹೇಳ್ತಲ್ಲ, 12,650 ಕೊಡಿ ಅಂತ, ಅದನ್ನ ಕೊಡಿ ಅಂತೇಳಿ. ಇದರ ಡಿಫರೆನ್ಸ್ ಎಷ್ಟು ಸರ್? ಬಹಳ ಕಡಿಮೆ ಇದೆ. ಸರ್ಕಾರ ಮನಸ್ಸು ಮಾಡಿದ್ರೆ ಅದನ್ನ ಕ್ಷಣಾರ್ಧದಲ್ಲೇ ಬಗೆಹರಿಸಬಹುದು ಅನ್ನುವಂಥದ್ದು. ಆದ್ರೆ ಈಗ ನೀವು ಹೇಳ್ತಾ ಇರುವಂತದ್ದು ಮೌಲ್ಯಮಾಪನ ಏಪ್ರಿಲ್ 3ಕ್ಕೆ ಅಷ್ಟು ಶುರು ಆಗ್ಬೇಕಿತ್ತು, ಇನ್ನೂ ಆಗಿಲ್ಲ. ಹಾಗಾದ್ರೆ ಇದರ ಒಂದು ಎಫೆಕ್ಟ್ ವಿದ್ಯಾರ್ಥಿಗಳಿಗೆ ಆಗುದಿಲ್ಲ ಅನ್ನುವಂಥದ್ದು? ವಿದ್ಯಾರ್ಥಿಗಳಿಗೆ ಯಾವ ತೊಂದರೆಯೂ ಆಗೋದಿಲ್ಲ. ಯಾಕೆಂದ್ರೆ ನಾವು ಪರೀಕ್ಷೆ ಬೇಗ ಆದ್ರೂ ಕೂಡ ರಿಸಲ್ಟ್ ಬರೋದು SSLCದು ಫಸ್ಟೇ. ಈಗ ಏಪ್ರಿಲ್ ನಮ್ಮ ಈಗ 12ನೇ ತಾರೀಕು ಕೆಮಿಸ್ಟ್ರಿ ಇರೋದ್ರಿಂದ ದಿನಕ್ಕೆ 24 ಪೇಪರ್ ಅಂತೆ ನಾವು ಮಾಡಿದ್ರು ಕೂಡ ಸರ್ಕಾರಿ ಕಾಲೇಜಿನವರು, ಅನುದಾನಿತ ಕಾಲೇಜಿನವರು, ಅನುದಾನ ರಹಿತ ಕಾಲೇಜಿನವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದ್ರಿಂದ ಮೌಲ್ಯಮಾಪನ ಸಕಾಲದಲ್ಲಿ ಮುಗಿಯುತ್ತೆ ಅಂತ ಒಂದು ನಂಬಿಕೆ ಇದೆ ಸರ್. ಹಾಗಾದ್ರೆ ಮೌಲ್ಯಮಾಪನಕ್ಕೆ ಯಾವುದೇ ತೊಂದರೆ ಆಗಲ್ಲ, ರಿಸಲ್ಟ್ ಅನೌನ್ಸ್ ಆಗೋದಕ್ಕೆ ಮುಂದೆ ಹೋಗ್ಬೋದು ಅಷ್ಟೇನೆ, ಏನು ತೊಂದರೆ ಆಗೋದಿಲ್ಲ. ಅಲ್ಲ, ನಿಮ್ಮ ಏನು ಬೇಡಿಕೆ ಇದೆ ಅದಕ್ಕೆ ಸ್ಪಂದಿಸದಿದ್ರೆ ಮುಂದಿನ ಸ್ಟೆಪ್ ಏನು? ಹಾಗಾದ್ರೆ ಮೌಲ್ಯಮಾಪನವನ್ನು ಶಾಶ್ವತವಾಗಿ ಬಹಿಷ್ಕರಿಸ್ತೀರಾ? ಅಲ್ಲ, ಶಾಶ್ವತವಾಗಿ ಯಾವುದೇ ಒಂದು ಸಮಸ್ಯೆ ಶಾಶ್ವತವಾಗಿ ಉಳಿಯುತ್ತೆ ಅನ್ನೋ ಒಂದು ನಂಬಿಕೆ ನನಗಿಲ್ಲ ಸರ್. ಪ್ರಯತ್ನಗಳಾಗುತ್ತೆ, ಸರ್ಕಾರವು ಕೂಡ ಕಣ್ತೆರೆಯುತ್ತೆ, ನಮ್ಮ ಶಿಕ್ಷಣ ಸಚಿವರು ಕೂಡ ಒಳ್ಳೆಯ ಮನಸ್ಥಿತಿಯವರೇ, ಖಂಡಿತ ಈ ಬಗ್ಗೆ ಸ್ಪಂದನೆ ಮಾಡ್ತಾರೆ. ಮತ್ತು ನಮ್ಮ 8 ಜನ ಆಯ್ಕೆ ಆಗಿದ್ದಾರೆ ನಮ್ಮ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದಿಂದ. ಅವರಲ್ಲಿ ನಾವು ಭಿನ್ನವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಮತ್ತು ನಮ್ಮ ಸಂಘದ ಅಧ್ಯಕ್ಷರು ಅಲ್ಲಿ ತಿಮ್ಮಯ್ಯ ಪುರ್ಲೆ ಅವರು ಮತ್ತು ಇನ್ನೊಬ್ಬರು ನಿಂಗೇಗೌಡ ಅಂತ ಇದ್ದಾರೆ. ಇವರು ಕೂಡ ಒಳ್ಳೆಯ ಒಂದು ಮನಸ್ಥಿತಿಯಲ್ಲಿ ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ಅವರು ನಿರ್ದೇಶನಗಳನ್ನು ಕೊಟ್ಟ ತಕ್ಷಣ ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ನಾವು ಮೌಲ್ಯಮಾಪನವನ್ನು ಏನು ಮಾಡಬೇಕು ಅಂತ ಮುಂದೆ ತಿಳಿಸ್ತೀವಿ. ಸರಿ, ಈಗ ಪ್ರಶ್ನಾ ಪತ್ರಿಕೆ ಸೋರಿಕೆ ಆಯಿತು. ಸೋರಿಕೆ ಆದ ಸಂದರ್ಭಗಳಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಮನಸ್ಸಿಗೆ ನೋವಾಗಿದೆ, ಮತ್ತೆ ಆಘಾತದಲ್ಲೂ ಈಗಲೂ ಇದ್ದಾರೆ. ಯಾಕಂದ್ರೆ ಯಾವ ರೀತಿಯಲ್ಲಿ ನಮ್ಮ ಭವಿಷ್ಯ ಇನ್ನು ಬರುತ್ತಾ, ಯಾವ ರೀತಿಯಲ್ಲಿ ರಿಸಲ್ಟ್ ಅನ್ನುವಂಥದ್ದು ಈಗಾಗಲೇ ಕ್ಷಣ ಮಾತ್ರದಲ್ಲಿ ಕೆಲವು ವಿಷಯಗಳು ಬಿತ್ತಾರ ಆಗ್ತಾ ಇದೆ. ಎಲ್ಲ ಲೀಕ್ಔಟ್ ಆಗಿದೆ, ಎಲ್ಲೋ ಇದಾಗಿರುವಂಥದ್ದು ಮರು ಪರೀಕ್ಷೆ ಆಗ್ಬೇಕು ಅನ್ನುವಂಥದ್ದು. ಹೀಗೆ ಆದಲ್ಲಿ ನೀವು ಈಗ ಬೇಡಿಕೆ ಇಟ್ಟಲ್ಲಿ ಇದೆಲ್ಲವುದರ ಮಧ್ಯೆ ವಿದ್ಯಾರ್ಥಿಗಳ ಜೀವನ ಹೇಗೆ, ಅಥವಾ ಈ ಲೀಕ್ಔಟ್ ಆಗ್ಬೇಕಾದ್ರೂ ಇದರ ಏನು ತಾತ್ಪರ್ಯ? ನಿಜವಾಗಿ ಇದರಲ್ಲಿ ಎಲ್ಲಿ ಲೋಪ ದೋಷಗಳಾಗಿದೆ? ನಿಜವಾಗಿ ಪರೀಕ್ಷೆ ಅಂತ ಹೇಳಿದ ಕೂಡಲೇ ರಹಸ್ಯವಾಗಿ ನಡೆಯಬೇಕು. ಆದರೆ ಆ ರಹಸ್ಯಕ್ಕೆ ದಾಳಿ ಮಾಡುವವರು ಬಹುಶಃ ಕೇವಲ ಸಣ್ಣ ಒಂದು ಪರ್ಸೆಂಟೇಜ್ ಇದೆ. ಉಪನ್ಯಾಸಕರು, ಪ್ರಾಂಶುಪಾಲರು ಹೆಚ್ಚಿನ ವಿಷಯದಲ್ಲಿ ಭಾಗವಹಿಸಲಿಲ್ಲ. ಉಪನ್ಯಾಸಕರು, ಪ್ರಾಂಶುಪಾಲರು ಒಂದೇ ಪ್ರಕರಣದಲ್ಲಿ ಇಲ್ಲ. ಈ ಪ್ರಕರಣದಲ್ಲಿ ನಾವು ತಲೆ ತಗ್ಗಿಸಬೇಕಿತ್ತು. ಇವತ್ತು ಪ್ರತಿಭಟನೆ ಮಾಡ್ಲಿಕ್ಕೂ ಅದು ಆಗಬಾರ್ದಿತ್ತು, ಆಗಿದೆ. ಬಹುಶಃ ಆ ರಹಸ್ಯವನ್ನು ಮೇಂಟೈನ್ ಮಾಡೋದರಲ್ಲಿ ಇಲಾಖೆ ಎಲ್ಲೋ ಒಂದು ಕಡೆ ಎಡವಿದೆ ಅಂತ ಅನ್ನೋದು ಸ್ಪಷ್ಟ. ಸೊ ಇನ್ನು ಈಗ ಸನ್ಮಾನ್ಯ ಸಚಿವರ ಗಮನಕ್ಕೆ ಬಂದಿದೆ, ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆ. ಇನ್ನು ಮುಂದೆ ಆದರೂ ಖಂಡಿತವಾಗಿಯೂ ಎಲ್ಲ ಪರೀಕ್ಷೆಗಳು, ಪದವಿ ಪೂರ್ವ ಅಂತಲ್ಲ, ಎಲ್ಲ ಪರೀಕ್ಷೆಗಳು ಯಾವ ರೀತಿ ಪಾರದರ್ಶಕತೆಯಿಂದ ರಹಸ್ಯವಾಗಿ ಪ್ರಶ್ನೆ ಪತ್ರಿಕೆಗಳ ಬಗ್ಗೆ ನಡೆಯಬೇಕು, ಅದು ನಡೆಯಲೇಬೇಕು. ಇಲ್ಲಾಂದ್ರೆ ಸರ್ಕಾರಕ್ಕೆ ಅಥವಾ ಇಲಾಖೆಗೆ ಹಿನ್ನಡೆ ಅಂತಲೇ ನಾವು ಅದನ್ನ ಕನ್ಸಿಡರ್ ಮಾಡಬೇಕು. ಅಲ್ಲ, ನೀವು ಒಂದು ವರ್ಷದಲ್ಲಿ ಒಂದು ರೂಪುರೇಖೆಗಳನ್ನು ಮಾಡಿ ವಿದ್ಯಾರ್ಥಿಯನ್ನು ಬಹಳಷ್ಟು ತಯಾರು ಮಾಡಿರ್ತೇವೆ. ಕೆಲವೇ ಕ್ಷಣದಲ್ಲಿ ನೀರಿನಲ್ಲಿಟ್ಟ ಹೋಮದಂತೆ ಅನ್ನುವಂತ ರೀತಿಯಲ್ಲಿ ವರ್ತಿಸುವಾಗ ಇದೊಂದು ಒಳ್ಳೆಯ ಲಕ್ಷಣ ಅಂತ ಅನಿಸ್ತದೆ ಸರ್. ಸರ್, ಅದನ್ನ ನಾವು ಆತ್ಮ ಸಾಕ್ಷಿಗೆ ಪ್ರಶ್ನೆ ಮಾಡುವಾಗ ಶಿಕ್ಷಕರು ಬೀದಿಗೆ ಬೀಳ್ತಕ್ಕಂಥ ಸನ್ನಿವೇಶದಲ್ಲಿ ನೀವು
ನಾವು ಮೌಲ್ಯಮಾಪನ ಬಹಿಷ್ಕಾರ ಮಾಡಿದ್ದೇವೆ, ಕರೆಕ್ಟ್ ಸರ್. ಆದರೆ ಬೇರೆಯವರಿಗೆ ಶಿಕ್ಷಕರ ಸ್ಥಿತಿ ದುಸ್ಥಿತಿಯಲ್ಲಿದೆ, ಅವರು ಬೇರೆ ಏನೂ ಕೇಳ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಒಟ್ಟಾಗಲಿಕ್ಕೆ ಒಂದು ಅವಕಾಶ, ಮತ್ತು ನಾವು ಯಾವುದೇ ವಿದ್ಯಾರ್ಥಿಗಳನ್ನು ಒತ್ತೆ ಇಟ್ಟು ವಿದ್ಯಾರ್ಥಿಗಳ ಭವಿಷ್ಯವನ್ನು ಒತ್ತೆ ಇಟ್ಟು ನಾವು ಮಾಡ್ತಾ ಇಲ್ಲ ಸರ್. ನಾವು ರೆಡಿ ಇದ್ದೇವೆ. ಅವರು ಈಗ ಅಲ್ಲಿ ತೀರ್ಮಾನ ತಗೊಂಡ ತಕ್ಷಣ ಮಧ್ಯಾಹ್ನವೇ ಕೂಡ ವ್ಯಾಲ್ಯೂಷನ್ ಸ್ಟಾರ್ಟ್ ಆಗುತ್ತೆ ಸರ್. ಹಾಗಾಗಿ ಎಲ್ಲೋ ಒಂದು ಕಡೆ ನಮಗೂ ಬೇಸರ ಇದೆ ಸರ್, ಯಾಕೆ ಇದು ಇನ್ನೂ ಬಗೆಹರಿತಾ ಇಲ್ಲ ಅಂಥೇಳಿ. ಹಾಗಾಗಿ ನಿರ್ಣಯ ಕೈಗೊಳ್ಳಬೇಕಾದವರು ಇದ್ರ ಬಗ್ಗೆ ಸರಿಯಾದ ನಿರ್ಣಯವನ್ನು ತಗೊಂಡ್ರೆ ಆದಷ್ಟು ಬೇಗನೆ ಸಮಸ್ಯೆ ಬಗೆಹರಿಸ್ತದೆ. ಸರಿ, ನಿಮ್ ಜೊತೆ ಮಾತಾಡ್ತೇನೆ, ಅದಕ್ಕಿಂತ ಮೊದಲು ಪುಟ್ಟ ವಿರಾಮ ತೆಗೆದುಬೇಕು. ಎಸ್, ಮೌಲ್ಯಮಾಪನ ಅನ್ನುವಂಥರ ಬಗ್ಗೆ ಮಾತಾಡ್ತೇನೆ, ಅದಕ್ಕಿಂತ ಮೊದಲು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗಾಗಲೇ ನಾವು ಮೌಲ್ಯಮಾಪನ ಬಹಿಷ್ಕಾರದ ಬಗ್ಗೆ ಮಾತಾಡ್ತಿದ್ವಿ. ಈಗಾಗಲೇ ವಿದ್ಯಾರ್ಥಿಗಳನ್ನು ರೂಪರೇಖೆ ಅಥವಾ ಯಾವ ರೀತಿಯಲ್ಲಿ ಸಜ್ಜು ಮಾಡಬೇಕು, ಅವರ ಭವಿಷ್ಯವನ್ನು ರೂಪಿಸುವಂತ ಏಕೈಕ ವಿದ್ಯಾರ್ಥಿಗಳ ಒಂದು ಗುರುಗಳು ಇದೀಗ ಬಹಿಷ್ಕಾರಕ್ಕೆ ಇಳಿದಿದ್ದಾರೆ. ಅದರ ಮೂಲ ತಾತ್ಪರ್ಯ ಅವರ ವೇತನಗಳನ್ನು ಹೆಚ್ಚು ಮಾಡಬೇಕು, ಸರ್ಕಾರಿ ಹುದ್ದೆಗಳಿರುವಂತಹ ಎಲ್ಲಾ ವೇತನಗಳು ಸಮಾನವಾಗಿರಬೇಕು, ನಮ್ಗೆ ಯಾಕೆ ತಾರತಮ್ಯ ಅನ್ನುವಂಥರ ಬಗ್ಗೆ ಅವರು ಈಗಾಗಲೇ ಬಹಿಷ್ಕಾರ ಮಾಡಿರುವಂಥದ್ದು. ಸರಿ, ಇದ್ರ ಬಗ್ಗೆ ಮಾತಾಡೋಣ. ಎಸ್, ಈಗಾಗಲೇ ನೀವು ಹೇಳಿದ್ರಿ ಬಹಿಷ್ಕಾರ ಮಾಡಿ ಆಯ್ತು, ಈಗ ಬಹಿಷ್ಕಾರ ಪ್ರತಿ ಬಾರಿಯೂ ನೀವು ಮಾಡಿದ್ದೀರಿ ಅನ್ನುವಂಥದ್ದು ಒಂದು ಉಲ್ಲೇಖ ಹೇಳಿದ್ರಿ. ಈ ಬಾರಿ ನೀವು ಪ್ರತಿಭಟನೆ ಬೀದಿಗಿಳಿದು ಮಾಡ್ತಾ ಇದ್ದೀರಾ. ಇದು ಅಧ್ಯಾಪಕರಿಗೆ ಬೀದಿಗಿಳುವಂತೆ ಮಾಡಿದ್ದು ಸರ್ಕಾರನ ಅಥವಾ ಯಾರಿದ್ರ ಮೇರ ಹೊಣೆ ಯಾರು ಇದಕ್ಕೆ? ಸರ್, ಇದು ನಾವು ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಗೊತ್ತು ಈ ಬಗ್ಗೆ ಸರ್ಕಾರವೇ ಕ್ರಮ ಕೈಗೊಳ್ಳಬೇಕಿತ್ತು ಅಂತ ಹೇಳಿ. ವಿದ್ಯಾರ್ಥಿಗಳಲ್ಲಿ ಇಲ್ಲಿ ಯಾವುದು ತಪ್ಪು ಕಾಣಿಸ್ತಾ ಇಲ್ಲ ಸರ್. ನಮ್ಮನ್ನು ನಿರ್ದೇಶನ ಮಾಡ್ತಕ್ಕಂಥ ಸರ್ಕಾರದವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಿತ್ತು ಅಂತ ನನ್ನ ಭಾವನೆ ಸರ್. ಮತ್ತು ಭತ್ಯೆ ಮತ್ತು ವೇತನಗಳನ್ನು ಹೆಚ್ಚಿಸಬೇಕಿತ್ತು ಅಂತ ಹೇಳ್ತಾರೆ. ಈಗ ವೇತನ ಹೆಚ್ಚಳಕ್ಕೂ ಭತ್ಯಕ್ಕೂ ಸಂಬಂಧವೇ ಇಲ್ಲ. ಮೊನ್ನೆ 30% ಅಷ್ಟು ಪರೀಕ್ಷಾ ಕಾರ್ಯಗಳಿಗೆ ಭತ್ಯೆ ಹೆಚ್ಚಳ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ಅದು ಪ್ರತಿ 3 ವರ್ಷಕ್ಕೊಮ್ಮೆ ಸ್ವಾಭಾವಿಕವಾಗಿ ಹೆಚ್ಚಳ ಮಾಡುವಂಥದ್ದು ಸ್ವಾಭಾವಿಕವಾಗಿದೆ. ಅದಕ್ಕೂ ಮತ್ತು ನಮ್ಮ ವೇತನ ಹೆಚ್ಚಳಕ್ಕೆ ನಾವು ವೇತನ ತಾರತಮ್ಯಕ್ಕೆ ಹೋರಾಟ ಮಾಡ್ತಿದ್ವಲ್ಲ, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಸರ್. ಅದು ಸಾಮಾನ್ಯವಾದ ಸಹಜ ಪ್ರಕ್ರಿಯೆ. ಅದು ಸಮಾಜದಲ್ಲಿ ಸಾರ್ವಜನಿಕರು ತಿಳ್ಕೊಂಡಿರ್ಬೋದು, ಇವರಿಗೆ 30% ಹೈಕ್ ಆಗಿದೆ ಮತ್ತು ಕೂಡ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇವರು ಅಥವಾ ಧರಣಿ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಸರ್. ಇದನ್ನು ನಾನು ಈ ಸಂದರ್ಭದಲ್ಲಿ ಕ್ಲಿಯರ್ ಮಾಡಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗಾದ್ರೆ ನೀವು ಮಾಡ್ತಾ ಇರುವಂತದ್ದು ವೇತನಗಳನ್ನು ತಾರತಮ್ಯವನ್ನು ನಿರ್ಮೂಲನೆ ಮಾಡಬೇಕು, ಅಂತ ವೇತನಗಳು ನಮ್ಗೆ ಬೇಡ ಅನ್ನುವಂತ ರೀತಿಯಲ್ಲಿ ನೀವು ವರ್ತಿಸ್ತಾ ಇದ್ದೀರಿ ಈಗ. ಹಾಗಾದ್ರೆ ಬೀದಿಗಿಳಿದು ಈಗ ಪ್ರತಿಭಟನೆ ಮಾಡುವಂತದ್ದು ಮೂಲ ಉದ್ದೇಶ ನಿಮ್ಮ ಸಂಘಟನೆಯ ಬಲ ತೋರಿಸಬೇಕು ಅನ್ನುವಂಥದ್ದ, ಅಥವಾ ಮೂಲ ಉದ್ದೇಶ ಇದೀಗ ಕಾಂಗ್ರೆಸ್ನ ಎದುರಲ್ಲಿ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಕಾಂಗ್ರೆಸ್ ಸರ್ಕಾರದ ಎದುರು ನೀವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಿ? ಹಲವಾರು ಸರ್ಕಾರಗಳು, ಬೇರೆ ಬೇರೆ ಪಕ್ಷಗಳ ಸರ್ಕಾರಗಳು ರಾಷ್ಟ್ರ ನಿರ್ಮಾಣ ಕೆಲಸದಲ್ಲಿ, ರಾಜ್ಯ ನಿರ್ಮಾಣ ಕೆಲಸದಲ್ಲಿ ಮಾಡಿದ್ದಾರೆ ಸರ್. ನಾವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ ನಮ್ಮ ಬಲ ಅಲ್ಲ, ಈ ಬಾರಿ ಶಿಕ್ಷಣ ಇಲಾಖೆಯಲ್ಲಿ ನೋಡ್ತಾ ಇದ್ರೆ ಬಹಳಷ್ಟು ಗೊಂದಲಗಳು ಇರುವಂತದ್ದು ರಾಜ್ಯ ಸರ್ಕಾರದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಅನ್ನುವಂಥದ್ದು. ಲೀಕ್ಔಟ್ ಆಯ್ತು ಪ್ರಶ್ನಾ ಪತ್ರಿಕೆ, ಇದೀಗ ಶಿಕ್ಷಕರು ಬಹಿಷ್ಕಾರ ಮಾಡಿದ್ರು ಮೌಲ್ಯಮಾಪನ ಮಾಡುವಂಥದ್ದು. ಹಾಗಾದ್ರೆ ಶಿಕ್ಷಣ ಇಲಾಖೆಯಲ್ಲಿ ಎಲ್ಲಾ ಬದಲಾವಣೆ ಆಗ್ಬೇಕಂತ ಕಾಯ್ತಾ ಇದ್ದಾರಾ ಅನ್ನುವಂಥದ್ದು, ಇಲ್ಲೂ ರಾಜಕೀಯ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಕೇಳ್ತಾ ಇದ್ದಾರೆ ಎಲ್ಲ ಸಾರ್ವಜನಿಕರು. ಇದು ಸಾಮಾನ್ಯವಾಗಿ ಎಲ್ಲ ಮೂಡುವಂತ ಪ್ರಶ್ನೆಗಳು. ಇದಕ್ಕೆ ನಮ್ಮದು ರಾಜಕೀಯ ಇಲ್ಲ ಸರ್, ಕೇವಲ ಹೊಟ್ಟೆಪಾಡಿಗಾಗಿ ನಾವು ಪಾಠ ಮಾಡ್ತಕ್ಕಂಥವ್ರು. ಹಾಗಾಗಿ ನಾವು ಬಲ ಪ್ರದರ್ಶನ ಮಾಡೋ ಪ್ರಶ್ನೆ ಇಲ್ಲ. ನಮಗೆ ಆರ್ಥಿಕ ಬಲ ಕೊಡಿ, ಸ್ವಲ್ಪ ಆದ್ರೂ ಕೂಡ ಉರಿಯೋ ದೀಪಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಕೊಡಿ, ನಾವು ಬೆಳಕನ್ನು ಕೊಡ್ತೇವೆ ಮಕ್ಕಳಿಗೆ ಅನ್ನೋ ನಿಟ್ಟಲ್ಲಿ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಹಾಗಾದ್ರೆ ನೀವು ಯಾವುದೇ ಬಲ ಪ್ರಯೋಗ ಅಥವಾ ಯಾವುದೇ ಸಂಘಟನೆಯ ಒಂದು ಬಲ ಪ್ರಯೋಗವನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು. ಈಗಾಗಲೇ ನೀವು ಹೇಳಿದ್ರಿ ಪ್ರೊಟೆಸ್ಟ್ ಗಳನ್ನು ಮಾಡಿದ್ವಿ, ಹಿಂದೇನು ಮಾಡಿದ್ವಿ ಅಂತ. ಯಾಕೆ ಇದಕ್ಕೆ ಸ್ಪಂದಿಸಿಲ್ಲ? ನಿಮ್ಮ ಜನಬಲ ಅಥವಾ ನಿಮ್ಮ ಏನೋ ಪ್ರತಿಭಟನೆಗಳು ಮುಟ್ತಾ ಇರ್ಲಿಲ್ವಾ ಅನ್ನುವಂಥದ್ದು? ಇಲ್ಲ, ಇದೆ. ನಮ್ಮ ಇಲಾಖೆಯಲ್ಲಿ 28ರಿಂದ 29,000 ನೌಕರರು ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ಅನ್ಏಡೆಡ್ ಕಾಲೇಜಿನ ಉಪನ್ಯಾಸಕರು ಮತ್ತು ಪ್ರಾಂಶುಪಾಲರ ಸಂಖ್ಯೆ ಕೂಡ ದೊಡ್ಡದಿದೆ. ದೊಡ್ಡ ನಿಗಮ ಮಂಡಳಿ ಇದ್ದ ಹಾಗೆ ಇದು ಕೂಡ ದೊಡ್ಡ. ಸರಿ, ನೀವು ಹೇಳುವಂತದ್ದು ಬಹಳಷ್ಟು ಸಂಖ್ಯೆಗಳು ನಮ್ಮ ಇದರಲ್ಲಿ ಇದ್ದಾರೆ ಶಿಕ್ಷಕರು ಅನ್ನುವಂಥದ್ದು. ಯಾಕೆ ಬೆರಳೆಣಿಕೆಯ ಶಿಕ್ಷಕರು ಮಾತ್ರ ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸ್ತಾ ಇಲ್ಲ? ಎಲ್ಲರೂ ಇದ್ದಾರೆ ಸರ್. ಆದರೆ ಅಲ್ಲಿ ಬಿಸಿಲು ತಾಳ್ಲಿಕ್ಕೆ ಆಗದೆ ಸುತ್ತಮುತ್ತ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಂತಿಷ್ಟೇ ವ್ಯಾಪ್ತಿಯ ಶಾಮಿಯಾನ ಹಾಕಬೇಕು ಅಂತ ನಮ್ಗೆ ಅವಕಾಶ ಸಿಕ್ಕಿದೆ. ಹಾಗಾಗಿ ಅಲ್ಲಿ ನಾವು ದೊಡ್ಡ ಶಾಮಿಯಾನ ಹಾಕ್ಲಿಕ್ಕೂ ನಮ್ಗೆ ಅವಕಾಶ ಇಲ್ಲ. ಕಾನೂನು ಪ್ರಕಾರ ಅದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಮತ್ತು ಅದು
ಬಹಳ ಜನದಟ್ಟಣೆ ಇರ್ತಕ್ಕಂಥ ಪ್ರದೇಶ ಅಂತೇಳಿ. ಅಲ್ಲಿ ಸುತ್ತಮುತ್ತ ಎಲ್ಲರೂ ಇದ್ದಾರೆ, ಆದ್ರೆ ಅದು ಕಾಣಿಸ್ತಾ ಇಲ್ಲ. ಹಾಗಾದ್ರೆ ಸಂಘಟನೆಯಲ್ಲಿ ಒಗ್ಗಟ್ಟಿನ ಬಲ ಇದೆ, ಎಲ್ಲೋ ಎರಡು ಗುಂಪುಗಾರಿಕೆ ಎಲ್ಲೋ ಕಾಣ್ತಾ ಇಲ್ಲ. ಇಲ್ಲ ಸರ್, ಗುಂಪುಗಾರಿಕೆಗಳು ನಮ್ಮಲ್ಲಿ ಇಲ್ಲ ಸರ್ ಆ ರೀತಿಯಲ್ಲಿ. ಯಾಕಂದ್ರೆ ಶಿಕ್ಷಕರು ನಾವು ಸಮಾಜಕ್ಕೆ ನೈತಿಕತೆ ಬೋಧನೆ ಮಾಡ್ತಕ್ಕಂಥವ್ರು, ನಾವು ಗುಂಪುಗಾರಿಕೆ ಮಾಡಿ ಏನು ನಮಗೆ ಲಾಭ ಇದೆ ಸರ್? ಈಗ ನಾವು ಸಂಘಟನೆ ಪರವಾಗಿ ನಾವು ಹೋರಾಟ ಮಾಡಲಿಕ್ಕೆ ಅಥವಾ ನಮ್ಮ ಧರಣಿಯನ್ನ ಮಾಡಲಿಕ್ಕೆ ಬಂದಿದ್ದೇವೆ. ನಾವು ಈ ಧರಣಿಯನ್ನ ಮಾಡ್ತಾ ಇರೋದು, ಈಗ ನಾವು ಮಾಡಿದ ತಕ್ಷಣ ಮುಂದೆ ಯಾರು ಬರ್ತಾರೋ ಅವ್ರಿಗೇನು ಒಂದು ಇಂಕ್ರಿಮೆಂಟು ಅಥವಾ 1,000 ರೂಪಾಯಿ ಜಾಸ್ತಿ ಇನ್ನ ಪ್ರಶ್ನೆನೇ ಇಲ್ಲ. ಎಲ್ಲರೂ ಸಮಾನರು. ನಾವು ಪ್ರತಿಯೊಬ್ಬರಿಗೂ ಕೂಡ ತಿಳುವಳಿಕೆ ಇದೆ. ಎಲ್ಲರೂ ಸ್ನಾತಕೋತ್ತರ ಪದವೀಧರರು, ಕೆಲವರು NET UGC ಹೆಚ್ಚಿನ ಅರ್ಹತೆಗಳನ್ನು ಪಡ್ಕೊಂಡಿದ್ದಾರೆ ಸರ್. ಅವರು ಬೇರೆ ರೀತಿಯಲ್ಲಿ ನಾವು ಬೇರೆ ಸಂಘಟನೆಗಳವರು ಹಿಂಸಾತ್ಮಕವಾಗಿ ಪ್ರತಿಭಟನೆ ಮಾಡ್ತಾರಲ್ಲ, ಆ ರೀತಿ ಮಾಡಲಿಕ್ಕೆ ನಮಗೆ ಬರೋದೇ ಇಲ್ಲ. ಅದು ನಮ್ಮ ವೃತ್ತಿ ಕಸುಬು ಅಲ್ಲ ಸರ್. ನಾವೇನಿದ್ರು ನೀತಿ ಮೂಲಕ, ಬೋಧನೆ ಮೂಲಕ ನಾವು ಸರ್ಕಾರದ ಗಮನವನ್ನು ಸೆಳೀತಾ ಇದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ. ಸರಿ, ನೀವು ಈಗ ಹೇಳಿದ್ರೆ ನೀತಿಯ ಮೂಲಕ ಬೋಧನೆಗಳನ್ನು ಮಾಡ್ತಾ ಇದ್ರಿ, ಇದು ಸರ್ಕಾರಕ್ಕೆ ಇದೇ ಕಾಣ್ತಾ ಇಲ್ಲ, ಎಲ್ಲೋ ಬೇರೆ ರೀತಿಯ ಪ್ರತಿಭಟನೆ ಮಾಡ್ತಾ ಇದ್ರೆ ಅಥವಾ ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇದ್ರೆ ನಿಮ್ಮ ಮಾತು ಗಮನ ಸೆಳೀತಾ ಇತ್ತು. ಯಾಕೋ ನಿಮ್ಮ ಶಾಂತಿಯುತವಾದ ಪ್ರತಿಭಟನೆ ಅವರಿಗೆ ಕಾಣ್ತಾ ಇಲ್ಲ. ಹಾಗಾದ್ರೆ ಆದ್ರೆ ನಮ್ಮದು ವೃತ್ತಿ ಗೌರವ, ನಿರಂತರ ಹೋರಾಟ, ಇದೇ ವೈಫಲ್ಯ, ನಿಮ್ಮ ಪ್ರತಿಭಟನೆಗೆ ಇದೇ ವೈಫಲ್ಯ ಅಂತ ಕಾಣಿಸ್ತಾ ಇಲ್ವಾ? ಆದ್ರೂ ನಮ್ಮಿಂದ ಸಾಧ್ಯ ಇಲ್ಲ, ಆ ತರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸಾಧ್ಯ ಇಲ್ಲ. ನಾವು ಇದೇ ರೀತಿ ಮನವಿ ಕೊಡೋದು, ಪ್ರತಿಭಟನೆ ಮಾಡೋದು, ಮನವಿ ಇದು ಪ್ರತಿ ವರ್ಷನೂ ಇದೇ ರೀತಿ ನಡೀತಾ ಇದೆ. ಈ ಬಾರಿ ನವೆಂಬರ್ ಅಲ್ಲಿ ಪ್ರಾರಂಭಿಸಿದ್ದೇವೆ. ಈ ಬಾರಿ ನವೆಂಬರ್ ಅಲ್ಲಿ ಪ್ರಾರಂಭಿಸಿದ್ದೇವೆ. ಇಲ್ಲಿ ಜನವರಿಯಲ್ಲಿ ಡಿಸೆಂಬರಲ್ಲಿ ಎಲ್ಲ ಜಿಲ್ಲಾಧಿಕಾರಿಗಳ ಮುಖಾಂತರ CM-ನವರಿಗೆ ಮನವಿ ಕೊಟ್ಟಿದ್ದೇವೆ. ಪುನಃ ಜನವರಿಯಲ್ಲಿ ಫ್ರೀಡಂ ಪಾರ್ಕಲ್ಲಿ ಇಡೀ ರಾಜ್ಯದ ಉಪನ್ಯಾಸಕ ಪ್ರಾಂಶುಪಾಲರ ಬಂಧುಗಳು ಸೇರಿದ್ದಾರೆ. ನಮ್ಮ ಜೊತೆ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಬಂದಿದ್ರು, ಬರಗೂರು ರಾಮಚಂದ್ರಪ್ಪ ಸಾಹಿತಿಯವರು ಬಂದಿದ್ರು. ಎಲ್ಲರೂ ನಮ್ಮ ಬೆನ್ನು ತಟ್ಟಿ ಮಾಡಿ ಅಂತ ಹೇಳಿದ್ರು. ನಮ್ಮ ಹೋರಾಟ ನ್ಯಾಯಯುತವಾಗಿದೆ ಅನ್ಲಿಕ್ಕೆ ನಮ್ಮ ಮೇಡಮ್ ಹೇಳಿದಾಗೆ ಬರಗೂರು ರಾಮಚಂದ್ರಪ್ಪ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರು ದೊರೆಸ್ವಾಮಿ ಸರ್ ಅವರು ಯಾವ್ದು ಜೆನ್ವಿನ್ ಇದೆ, ಇಬ್ರು ಹಿರಿಯರೇ ಸಾಕಷ್ಟು ಅನುಭವಿಗಳು. ಇದಕ್ಕೆ ಕಾರಣ ಇಲ್ಲದೆ ಅವರು ಯಾವ ಪೂರ್ವಾಪರ ಪರಿಶೀಲನೆ ಮಾಡಿದ ಅವರು ಬರೋದಿಲ್ಲ. ಆದ್ರೆ ಬರಗೂರು ರಾಮಚಂದ್ರಪ್ಪ ಅವರು ದೊಡ್ಡ ಸಾಹಿತಿಗಳು, ಸಾಮಾಜಿಕ ತತ್ವದ ನೆಲೆ ಉಳ್ಳಂತವರು, ಮತ್ತು ದೊರೆಸ್ವಾಮಿ ಅಯ್ಯಂಗಾರ್ ನಮಗೆಲ್ರಿಗೂ ಮಾದರಿ ಆಗಿರ್ತಕ್ಕಂಥವ್ರು. ಅಲ್ಲ, ಇಲ್ಲಿ ಮುಖ್ಯವಾಗಿ ಪ್ರಶ್ನೆ ಮೂಡುವಂತದ್ದು, ರಾಜಕಾರಣಿಗಳಿಗೆ ನಿಮ್ಮಿಂದ ಏನ್ ಲಾಭ ಇದೆ? ಲಾಭ ಇರ್ತಿದ್ರೆ ನಿಮ್ಗೆ ಏನಾದ್ರು ಮಾಡ್ತಾ ಇದ್ರು. ಆದ್ರೆ ರಾಜಕಾರಣಿಗಳಿಗೆ ಸರ್ ದೇಶ ಕಟ್ಟೋದ್ರಲ್ಲಿ ನಾವೇ ತಾನೇ ಬಹಳ ಪ್ರಮುಖ ಪಾತ್ರ. ದೇಶ ಕಟ್ಟುವುದು ಯಾರಿಗೆ ಬೇಕು? ಈಗಿನ ರಾಜಕೀಯದ ನಾಯಕರಿಗೆ ಯಾರಿಗೂ ದೇಶವನ್ನು ಕಟ್ಟುವುದು ಬೇಡ. ಅಧಿಕಾರಿಗಳಿಗೆ ಯಾಕೆ ನೀವು ವೇತನ ಹೆಚ್ಚು ಮಾಡಿದ್ರಿ ಅಂದ್ರೆ ಅವರಿಗೆ ಬೇಕು, ಅವರಿಗೆ ಬೇಕಾಗ್ತಾರೆ ಅವರು. ಆದ್ರಿಂದ ಅಧಿಕಾರಿಗಳಿಗೆ ಮಾಡಿದ್ರು. ಅಧ್ಯಾಪಕರನ್ನು ಕಾಣ್ತಾ ಇಲ್ಲ. ಇದು ಕಾಣ್ತಾ ಇರುವಂತದ್ದೇ ಇವರಿಗೆ ವೆಚ್ಚನ ಮಾಡುವಂತದ್ದು ಕಾಣ್ತಾ ಇರುವಂತದ್ದು, ಅವರಿಗೆ ಬಳಸ್ಕೋಬೇಕು ಅಧಿಕಾರಿಗಳನ್ನು. ಅಧ್ಯಾಪಕರಿಂದ ಏನ್ ಲಾಭ ಇಲ್ಲ, ಇದು ಕಾಣ್ತಾ ಇರುವಂತದ್ದು ಅನಿಸ್ತಾ ಇಲ್ವಾ ನಿಮ್ಗೆ? ಸರ್, ಶಿಕ್ಷಣ ಇಲಾಖೆ ಆಗಲಿಂದಲೂ ಕೂಡ ಒಂದು ಅನುತ್ಪಾದಕ ಇಲಾಖೆ ಅಂತೇಳಿ ಸಮಾಜದಲ್ಲಿ ಬಿಂಬಿಸಿ ಎಲ್ಲ ಇಲಾಖೆಗಳು ಇಡೀ ರಾಷ್ಟ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಇದೇ ಬೇಸ್ ಅನ್ನೋ ಒಂದು ತತ್ವ ಗೊತ್ತಿಲ್ಲ ಸರ್. ಅದು ಬಿಂಬಿಸಿ ಅದು ಒಂಥರ ಸಾಂಪ್ರದಾಯಿಕವಾಗಿ ಬಂದ್ಬಿಟ್ಟಿದೆ ಸರ್. ನಮ್ಮಲ್ಲಿ ನಾವು ಶಿಕ್ಷಣ ಕಲಿದೆ, ಒಳ್ಳೆ ತಂತ್ರಜ್ಞರು, ಡಾಕ್ಟರ್ಗಳು, ಇಂಜಿನಿಯರ್ಗಳು ನಮ್ಮಲ್ಲಿ ನೋಡಿ PUCಯಲ್ಲಿ ಉತ್ತಮವಾದಂಥ ಪ್ರತಿಭೆ ಉಳ್ಳಂಥ ವಿದ್ಯಾರ್ಥಿಗಳೇ CETಯಲ್ಲಿ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಮಾಡ್ತಕ್ಕಂಥವ್ರು. ಅದು ದೇಶ ಕಟ್ಟೋ ಕೆಲಸ ಅಲ್ವ ಸರ್? ಅದು ರಾಷ್ಟ್ರಕ್ಕೆ ಅನುಕೂಲ ಮಾಡೋದಿಲ್ವಾ? ನಾವು ಒಂದು ಹದಿಹರೆಯ ವಯಸ್ಸಿನ ಮಕ್ಕಳನ್ನು ಹಿಡಿದಿಟ್ಟು ಅವರಿಗೆ ಜ್ಞಾನಾರ್ಜನೆ ಕಡೆಗೆ ಹೋಗಿ ಪಾಠ ಮಾಡಿ ಅವ್ರನ್ನ ನಾವು ಒಂದು ಸಮಾಜದಲ್ಲಿ ಜವಾಬ್ದಾರಿಯುತ ಹುದ್ದೆಗಳಿಗೆ ಹೋಗಬೇಕು, ಗೌರವಾನ್ವಿತ ಹುದ್ದೆಗಳಿಗೆ ಅಂತ ಹೇಳಿ ಅದರಲ್ಲಿಯೂ ಸಮಾಜಮುಖಿ ಕೆಲಸಗಳಲ್ಲೇ ಇರೋದು ಹೆಚ್ಚಿನವರು. ಇದು ಮಾಡಲಿಕ್ಕೆ ನಮ್ಮ PU ಶಿಕ್ಷಣ ಇಲಾಖೆ ಭಾಳಷ್ಟು ಶ್ರಮ ಪಟ್ಟಿಲ್ವ? ನಾವೆಲ್ಲ ನೌಕರರು. ಇದನ್ನು ಗಮನಿಸಿ. ಇವತ್ತು ಮೆಡಿಕಲ್ ಕಾಲೇಜ್ಗಳಿದೆ, ಇಂಜಿನಿಯರಿಂಗ್ ಕಾಲೇಜ್ಗಳಿದೆ, ಅವರು ಕೂಡ ನಮ್ಮ ಪರವಾಗಿ ಮಾತಾಡಬೇಕಿದೆ ಸರ್. ಸಾರ್ವಜನಿಕರು, ಪೋಷಕರು, ವಿದ್ಯಾರ್ಥಿಗಳು ಸರ್ಕಾರದ ಮೇಲೆ ಒಂದು ಸರ್ಕಾರವನ್ನ ಆಗ್ರಹ. ಈಗ ಅಧ್ಯಾಪಕರು ಮಾತ್ರ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳಿಗೆ ಬೇಡ ಅಥವಾ ಇನ್ನಿತರರಿಗೆ ಬೇಡ. ಅಧ್ಯಾಪಕರ ಗೋಳು ಅಧ್ಯಾಪಕರಿಗೆ ಮಾತ್ರ ಸೀಮಿತ ಆಗ್ತಾ ಇದೆ. ಇದರಿಂದಲೇ ಒಂದು ಕಡೆಯಲ್ಲಿ ವೈಫಲ್ಯ ಅನ್ನುವಂಥದ್ದು. ಹಾಗಾದ್ರೆ ಯಾವಾಗ ಒಗ್ಗಟ್ಟಿನ ಪ್ರದರ್ಶನ ಆಗತ್ತೆ? ಒಗ್ಗಟ್ಟಿನ ಪ್ರದರ್ಶನ ನಿಮ್ಮಿಂದ ಒಗ್ಗಟ್ಟಿದೆ ಸರಿ, ವಿದ್ಯಾರ್ಥಿಗಳು ನಿಮ್ ಜೊತೆ ಯುವಶಕ್ತಿ ಸೇರಿದ್ರೆ ನಿಮ್ಗೆ ಏನಾದ್ರೂ ಸಮಸ್ಯೆ ಇದೆಯಾ? ಖಂಡಿತ ಸೇರಿದ್ರೆ ಯಾವತ್ತೋ ಈ ಒಂದು ಸಮಸ್ಯೆ ಅನ್ನುವಂಥದ್ದು ಯಾವಾಗ್ಲೇ ನಿರ್ಮೂಲನೆ ಆಗ್ತಿತ್ತು. ವೇತನ ತಾರತಮ್ಯ ಆಗಿರ್ಬೋದು, ಯಾವುದೇ ಸಮಸ್ಯೆಗಳು ನಿರ್ಮೂಲನೆ ಆಗ್ತಿತ್ತು. ಪೋಷಕರು ತಮ್ಮ ಮಕ್ಕಳಿಗೆ ಮತ್ತು ಪೋಷಕರು ಮೊದಲು ಆಲೋಚನೆ ಮಾಡ್ಬೇಕು ಸರ್. ನಮ್ಮ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥವ್ರು. ಹಾಗಾಗಿ ಅವರು ನಮಗೆ ಒಂದು ವರದಾನವಾಗಿ ನಮ್ಮ ಪರವಾಗಿ ಅವರು ಹೇಳಿಕೆಗಳನ್ನು ಕೊಡಬೇಕು, ನಮ್ಮ ಪರವಾಗಿ ಸರ್ಕಾರದ ಗಮನವನ್ನು ಸೆಳೀಬೇಕು ಸರ್.
ನಾವು ಅವರ ಮಕ್ಕಳ ಭವಿಷ್ಯವನ್ನು ರೂಪಿಸಿಕೊಡ್ತೇವೆ. ಜೊತೆಗೆ ನಾವು ವೇತನವನ್ನು ಪಡಿತೇವೆ, ಆದರೆ ಹೆಚ್ಚಾಗಿ ಜ್ಞಾನಾರ್ಜನೆಯನ್ನು ಕೊಟ್ಟು ವಿದ್ಯಾರ್ಥಿಗಳ ಭವಿಷ್ಯ ಮಾಡೋದರಿಂದ, ನಾವು ನಿರ್ಮಾಣ ಮಾಡೋದರಿಂದ ನಮ್ಮ ಪೋಷಕರು ಈ ಬಗ್ಗೆ ಗಮನ ಹರಿಸಿ. ಅಧ್ಯಾಪಕರು ಒಂದು ತಪ್ಪು ಮಾಡಿದ್ರೆ ನಿಮ್ಮ ಎದುರಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ, ಸಂಘಟನೆ ಎಲ್ಲವೂ ಬರ್ತದೆ. ಆದ್ರೆ ಅಧ್ಯಾಪಕರ ಬೆಂಗಾವಲಾಗಿ ಯಾವುದೇ ಒಂದು ಸಂಘಟನೆ ನಿಂತಿಲ್ಲ, ಯಾಕೆ? ಇದೆ ಸರ್, ಹಲವಾರು ಸಂಘಟನೆಗಳಿದೆ. ಆದರೆ ನಾವು ಬೇರೆ ಬೇರೆ ಸಂಘಟನೆಗಳನ್ನ ಇಲ್ಲಿ ಮಿಕ್ಸ್ ಮಾಡಿದಷ್ಟು ಇಲ್ಲಿ ಬಹಳಷ್ಟು ಗೊಂದಲಗಳು ಉಂಟಾಗುತ್ತೆ ಅಂತ ಹೇಳಿ ನಾವೇ ದೂರ ಇಟ್ಟಿದ್ದೇವೆ. ನಾವು ಅವರನ್ನ ಹೊರಗಿನಿಂದ ಅವರು ನಮಗೆ ಸಾಕಷ್ಟು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ನೀವು ನೋಡಿರ್ಬೋದು, ಹಲವು ಮಾಧ್ಯಮಗಳಲ್ಲಿ ಅಧ್ಯಾಪಕರಾಗಿರ್ಬೋದು, ಶಿಕ್ಷಕಿ ಆಗಿರ್ಬೋದು, ಏನಾದ್ರೂ ಲೋಪದೋಷ ಆದ್ರೆ ಅದು ದೊಡ್ಡ ಇಶ್ಯೂ ಆಗುತ್ತೆ. ಆದ್ರೆ ಇದೀಗ ನಿಮ್ಮ ಇಷ್ಟೆಲ್ಲ ಸಮಸ್ಯೆಗಳು ಎಲ್ಲೂ ಕಾಣ್ತಾ ಇಲ್ಲ, ಎಲ್ಲೂ ದೊಡ್ಡ ವಿಷಯವಾಗ್ತಾ ಇಲ್ಲ. ಮೌಲ್ಯಮಾಪನ ಬಹಿಷ್ಕಾರ ಮಾಡಿದಾಗ ಅದೊಂದು ಸುದ್ದಿ ಆಗ್ತದೆ ಹೊರತು ಮತ್ತೆ ಸೈಲೆಂಟ್ ಆಗಿ ಬಿಡುತ್ತೆ. ಹಾಗಾದ್ರೆ ನಿಮ್ಮ ಮುಂದಿನ ಹೋರಾಟ ಹೇಗಿರುತ್ತೆ? ಅಂದ್ರೆ ಸರ್, ನಾವು ಮೌಲ್ಯಮಾಪನ ಮುಗಿದ ನಂತರವೂ ಕೂಡ ಪ್ರತಿಭಟನೆ ಮಾಡಬೇಕು ಅಂತನಾ? ಅಲ್ಲ, ಬೇರೆ ವಿಧಿ ಇಲ್ಲ ಅಲ್ಲ. ನೀವು ಹೇಳುವಂತದ್ದು ವರ್ಷಕ್ಕೊಮ್ಮೆನೆ ಕಾದು ಕುತ್ಕೊಳ್ತೀರಿ. ಹಾಗಾದ್ರೆ ಬಹಿಷ್ಕಾರ ಮಾಡುವಂತದ್ದು ಮೌಲ್ಯಮಾಪನ ಮಾತ್ರ ಸೀಮಿತ ಆಗತ್ತೆ. ನಿಮಗೆ ವೇತನದ ಒಂದು ಏನು ತಾರತಮ್ಯ ಅಂತ ಹೇಳುವಂತದ್ದು ಆ ಸಂದರ್ಭದಲ್ಲಿ ಮಾತ್ರ ನೆನಪಾಗುತ್ತೆ. ನಾಗರಿಕ ಸಮಾಜ ಏನ್ ಮಾಡುತ್ತೆ, ಪ್ರತಿ ವರ್ಷದ ಎಲ್ಲಾ ದಿನಗಳು ನಾವು ಪ್ರತಿಭಟನೆಯನ್ನ ಕಂಟಿನ್ಯೂ ಮಾಡ್ತಾ ಬಂದ್ರೆ ಸಮಾಜ ಯಾವ ರೀತಿ ಭಾವಿಸ್ಬೋದು ನಮ್ಮನ್ನ ಹೇಳಿ? ಹಾಗಾಗಿ ನಾವು ಮಕ್ಕಳಿಗೆ ಕಾಲೇಜುಗಳಿಗೆ ಬಂದಾಗ ಅವರ ಮುಖ ನೋಡುವಾಗ ಪ್ರತಿಭಟನೆ ಮಾಡಬೇಕು ಅಂತ ಖಂಡಿತ ಮನಸ್ಸು ಬರೋದಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗ್ತೇವೆ. ಸರ್ಕಾರದ ಗಮನ ಸೆಳೆಯಲಿಕ್ಕೆ ಇದೊಂದು ಎಲ್ಲ ನದಿಗಳು ಒಟ್ಟು ಸೇರಿ ಉತ್ತಮ ಮಾರ್ಗ ಅಂತ ನನ್ನ. ಕೊನೆಯದಾಗಿ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಾ? ನಾನು ಏನು ಹೇಳ್ತೇನೆ ಅಂತಂದರೆ, ನಿಜವಾಗಿ ಸಹ ಇದು ದೀರ್ಘಕಾಲದ ಹೋರಾಟ. ಈ ಬಾರಿ ಆದ್ರೂ ಸರ್ಕಾರ ನಮಗೆ ಧನಾತ್ಮಕ ಸ್ಪಂದಿಸಲೇಬೇಕು ಅಂತ ಹೇಳಿ ಸರ್ಕಾರದೊಟ್ಟಿಗೆ ನಂದು ಕಳಕಳಿಯ ಮನವಿ. ಆಮೇಲೆ ವಿದ್ಯಾರ್ಥಿಗಳಿಗಾಗಲಿ ಪೋಷಕರಿಗಾಗಲಿ ಯಾವುದೇ ರೀತಿಯ ಅನ್ಯಾಯ ಮಾಡಬೇಕು ಅಂತ ಹೇಳೋ ಉದ್ದೇಶ ನಮ್ಮಲ್ಲಿ ಖಂಡಿತವಾಗಿಯೂ ಇಲ್ಲ. ಪುನಃ ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳಲ್ಲಿ, ಸನ್ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ನಮ್ಮ ಮನವಿ ಏನು ಅಂತ ಹೇಳಿದ್ರೆ, ದಯವಿಟ್ಟು ಈ ಬಾರಿ ಆದ್ರೂ ನಮ್ಮ ಮನವಿಯನ್ನು ಕಿವಿಕೊಟ್ಟು ಆಲಿಸಿ, ನಿಜವಾಗಿ ನಮ್ಮ ಸಮಸ್ಯೆಗಳ ತೀವ್ರತೆಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಮುಂದಿನ ವರ್ಷಗಳಲ್ಲಿ ನಾವು ಇದೇ ರೀತಿ ಅತ್ಯುತ್ತಮ ಸೇವೆಯನ್ನು ವಿದ್ಯಾರ್ಥಿಗಳಿಗೆ, ಮುಂದಿನ ಜನಾಂಗಕ್ಕೆ ಕೊಡಲಿಕ್ಕೆ ನಮಗೆ ಅವಕಾಶವನ್ನು ಕಲ್ಪಿಸಿಕೊಡಿ. ಈ ಧರಣಿ ಮುಂದುವರಿಯದೆ ಆದಷ್ಟು ಶೀಘ್ರದಲ್ಲಿ ಬಗೆಹರಿಯಲ್ಪಟ್ಟು ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಸಮಾಜಕ್ಕೆ ನ್ಯಾಯ ದೊರಕಲಿ ಅಂತ ಹೇಳೋದೇ ನನ್ನ ಆಸೆ. ಸರಿ, ಬಹಳಷ್ಟು ವಿಚಾರಗಳು ನಮ್ಮ ಜೊತೆ ಇವತ್ತು ಬಂದು ಸ್ಟುಡಿಯೋದಲ್ಲಿ ಜಾಯ್ನ್ ಆಗಿ ವಿನಿಮಯ ಮಾಡಿಕೊಂಡ್ರಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಬ್ಬರಿಗೂ ಧನ್ಯವಾದಗಳು. ನಮಸ್ಕಾರ. ಎಸ್, ಇದಿಷ್ಟು ಈ ಹೊತ್ತಿನ ವಿಶೇಷ ಮೌಲ್ಯಮಾಪನ ಬಹಿಷ್ಕಾರ ಅನ್ನುವಂಥದ್ದು. ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೇನೆ. ಸುದ್ದಿ, ಮಾಹಿತಿ, ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ.